ಎಂಕ್ಲೊಟ್ಟಿಗೆ ಉಪಸ್ಥಿತರು ಪ್ರಚರ ಗೌರವ ಅಭ್ಯಾಗತರಾದ ಈ ಸಂದರ್ಭ ಉಪಸ್ಥಿತರು ಪ್ರಚರ ಶ್ರೀ ಮಂಜಪ್ಪ ಕಾರ್ನವರ್, ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ, ಮುನೀರ್ ಕಾಮಿಲ್ ಸಕಾಫಿ ಮುಗಲ ದಿವ್ಯ ಹಸ್ತಡ್ ಇವು ನೂತನ ಕಚೇರಿ ಲೋಕಾರ್ಪಣೆ ಹಾಕೊಂಡು ಧ್ವನಿ ಬೊಕ್ಕ ಬೆಳಕು ಮಾಲಕರ ಸಂಘದ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ನೂತನ ಕಚೇರಿ ಇದೀಗ ಉದ್ಘಾಟನೆ ನಡೆಯಲಿಕ್ಕಿದೆ. ಈ ಒಂದು ಉದ್ಘಾಟನೆ ನಡೆಸಿಕೊಡ್ಲಿಕ್ಕಿದ್ದಾರೆ ಭಗವತಿ ಕ್ಷೇತ್ರದ ಮಂಜಪ್ಪ ಕಾರ್ನವರ್, ಹಾಗೆ ಸಂತ ಸಭೆ ಚರ್ಚಿನ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ, ಆಲ್ಮದಿನ ಯತೀಂ ಖಾನ್ನ ಮಂಜನಾಡಿಯ ಮುನೀರ್ ಕಾಮಿಲ್ ಸಕಾಫಿ ಇವರುಗಳ ದಿವ್ಯ ಹಸ್ತದಲ್ಲಿ ಇದೀಗ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಜೊತೆಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅತಿಥಿಗಳು ಕೂಡ ಸೇರ್ಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ, ಮುನೀರ್ ಕಾಮಿಲ್ ಸಕಾಫಿ ಇವುಗಳ ಮೂರು ಧರ್ಮದ ಗುರುಗಳಿಂದ ಇದೀಗ ಕಚೇರಿಗೆ ಇದೀಗ ಅತಿಥಿಗಳ ಪ್ರವೇಶ. ಅಧ್ಯಕ್ಷರಾದ ವಿನೋದ್ ಕುಮಾರ್ ಅವರು ಶುಭ ಆಸನದಲ್ಲಿ ಮುಂದಕ್ಕೆ ಈ ಒಂದು ಕಚೇರಿಯ ಮೂಲಕ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ಉತ್ತರೋತ್ತರ ಶ್ರೀಯೋಗಿಯ ಒಂದು ಯಾವುದೇ ಶುಭ ಸಮಾರಂಭಗಳಿರಲಿ, ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ಧ್ವನಿ ಮತ್ತು ಬೆಳಕು ಬೇಕೇ ಬೇಕು. ಆದ್ಮೇಲೆ ಸುಂದರ ಕಾರ್ಯಕ್ರಮದಲ್ಲಿ ಈ ಒಂದು ಸೋಮವಾರದ ದಿವಸದ ಮುಂಜಾನೆಯ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಎಷ್ಟು ಒತ್ತಡ ಇದ್ದರೂ ಕೂಡ ಈ ಒಂದು ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಆ ಒಂದು ಸಂಸ್ಥೆಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರವನ್ನು ಯಾಚಿಸುತ್ತಾ ಇವತ್ತು ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೇವೆ. ಇತಿಹಾಸ ಪ್ರಸಿದ್ಧ ಸೋಮೇಶ್ವರದ ಸೋಮನಾಥ ದೇವರ ಒಂದು ಊರು, ಐತಿಹಾಸಿಕ ಉಳ್ಳಾಲದ ಸೈಯದ್ ಮದನಿ ದರ್ಗಾ ಇರುವಂಥ ಪವಿತ್ರವಾದ ಊರು, ಶಾಂತಿಯ ನೆಲೆ ಸಂತ ಸೆಬೆಸ್ಟಿಯನ್ ಚರ್ಚ್ ಇರುವಂಥ ಪುಣ್ಯಭೂಮಿ ಇದು ನಮ್ಮ ಉಳ್ಳಾಲ. ಈ ಒಂದು ಉಳ್ಳಾಲ ಭಾಗದಲ್ಲಿ ಶಾಂತಿ, ಸೌಹಾರ್ದತೆ, ನೆಮ್ಮದಿಯ ಜೀವನದಲ್ಲಿ ನಾವೆಲ್ಲ ಬದುಕ್ತಿದ್ದೇವೆ. ಈ ದಿಶೆಯಲ್ಲಿ ಅದಕ್ಕೆ ಒಂದು ಪೂರಕವಾಗಿ ಒಂದು ಸಂಸ್ಥೆ ಕೂಡ ಸೇರ್ಪಡೆಯಾಗಿದೆ, ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ. ಧ್ವನಿ ಮತ್ತು ಬೆಳಕು ಯಾವುದೇ ಶುಭ, ಅದು ಯಾವುದು ಚರ್ಚ್ ಕಾರ್ಯಕ್ರಮವುದು, ದೇವಸ್ಥಾನ ಕಾರ್ಯಕ್ರಮ ಇರ್ಬೋದು, ಅದರ ಮಸೀದಿ, ಎಲ್ಲದಕ್ಕೂ ನಮಗೆ ಧ್ವನಿವರ್ಧಕ ಬೇಕೇ ಬೇಕು. ಜೊತೆಯಲ್ಲಿ ಆಲಂಕಾರಿಕವಾಗಿ ಬೆಳಕಿನ ವ್ಯವಸ್ಥೆ ಕೂಡ ಬೇಕಾಗ್ತದೆ. ಕೆಲವೊಂದು ಸಂಸ್ಥೆಯಲ್ಲಿ ಒಂದು ಧರ್ಮಕ್ಕೆ ಸೀಮಿತ ಆದರೆ ಧ್ವನಿ ಮತ್ತು ಬೆಳಕು ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಎಲ್ರಿಗೂ ಬೇಕಾದದ್ದೇ. ಅದರಿಂದ ಎಲ್ಲ ಧರ್ಮಗುರುಗಳನ್ನು ಹಾಗೆ ಬೇರೆ ಬೇರೆ ಪಂಗಡ, ಜಾತಿಯ, ಮತದ ನಮ್ಮ ಎಲ್ಲ ಬಂಧುಗಳನ್ನು ಸೇರಿಸುವುದರ ಮೂಲಕ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ಮಂಗಳೂರು ಉಳ್ಳಾಲ ವಲಯದ ಈ ಒಂದು ಕಾರ್ಯಕ್ರಮ ಇವತ್ತು ಕಚೇರಿಯ ಉದ್ಘಾಟನೆ ಆಗಿದೆ. ಕೇವಲ ಕಚೇರಿ ಮಾಡುವುದರ ಮೂಲಕ ಅವರು ಮಾಡಿದಂಥ ಸಂಪತ್ತಿನಲ್ಲಿ ಸಮಾಜಕ್ಕೆ ಏನಾದರೂ ಕೊಡಬೇಕೆಂಬ ಒಂದು ತುಡಿತ ಕೂಡ ಅವರ ಮನಸ್ಸಿನಲ್ಲಿದೆ. ಈಗಾಗಲೇ ಆ ಒಂದು ಸಂಸ್ಥೆ ಜಿಲ್ಲೆಯಾದ್ಯಂತ ಪ್ರಾರಂಭ ಆಗುವುದರ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸೇವೆಯ ಮೂಲಕವೂ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ. ಅದಕ್ಕೆ ಧ್ವನಿ ಮತ್ತು ಬೆಳಕು ಮಾಲಕರ ಮಂಗಳೂರು ಉಳ್ಳಾಲ ವಲಯ ಕೂಡ ಹಾಗೆ ಆಗಿದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರ ಮೂಲಕ 2 ವರ್ಷ ಕೊರೋನಾದಿಂದ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿದರೂ ಕೂಡ ಈ ಒಂದು ಮಾಲಕರು ಆದರೂ ಕೂಡ ಸಮಾಜದ ಒಂದು ಕಳಕಳಿಯಿಂದ ಹಲವಾರು ಸೇವೆಗಳನ್ನು ಸಲ್ಲಿಸುವುದರ ಮೂಲಕ ಮುಂದಕ್ಕೆ ವ್ಯವಸ್ಥಿತವಾಗಿ ನಮ್ಮ ಕೊರೋನಾ ಮಹಾಮಾರಿ ದೂರವಾಗಿ ಈ ಒಂದು ಧ್ವನಿ ಮತ್ತು ಬೆಳಕು ಯಾರು ಮಾಲಕರಿದ್ದಾರೆ ಅವರಿಗೆ ಎಲ್ಲರಿಗೂ ಶುಭವಾಗಲಿ ಎಂಬ ಹಾರೈಕೆಯೊಂದಿಗೆ ನಮ್ಮ ಎಲ್ಲ ಧರ್ಮದ ದೇವರುಗಳನ್ನು ಮನಸಾರೆ ಪ್ರಾರ್ಥಿಸುತ್ತಾ ಕಾರ್ಯಕ್ರಮಕ್ಕೆ ಆರಂಭ ಕೊಡ್ತಾ ಇದ್ದೇವೆ. ಭಾರತ ಒಂದು ಸುಂದರ ಉದ್ಯಾನವನಿದ್ದೆ, ಹಾಗೆ ಒಂದು ಉದ್ಯಾನವನಿದೆ. ಒಂದು ಉದ್ಯಾನದಲ್ಲಿ ಎಲ್ಲ ಹೂಗಳು ಅರಳಿ ನಿಂತರೆ ಮಾತ್ರ ಅದೊಂದು ಸುಂದರವಾಗಿ ಕಾಣ್ತದೆ ಅಂತೆ. ಹಾಗೆ ಭಾರತದಲ್ಲಿ ಎಲ್ಲ ಧರ್ಮ ಮತದಗಳು ನಾವು ಪರಸ್ಪರ ಅನ್ಯೋನ್ಯತೆ ಇದ್ದರೆ ಮಾತ್ರ ಈ ಒಂದು ಭಾರತ ದೇಶದಲ್ಲಿ ನಾವೆಲ್ಲ ಸುಂದರವಾಗಿ ಬದುಕಲಿಕ್ಕೆ ಸಾಧ್ಯ ಎಂಬ ಆಶಯವನ್ನು ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಪರವಾಗಿ ಯಾಚಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಮಂಜಪ್ಪ ಕಾರ್ನವರು, ಪ್ರಧಾನ ಅರ್ಚಕರು ಚಿರುಂಬ ಭಗವತಿ ಕ್ಷೇತ್ರ, ಕಡಲತಡಿಯಲ್ಲಿ ಇರುವಂಥ
ತಾಯಿ ಚಿರುಂಬ ಭಗವತಿಯ ಪ್ರಧಾನ ಅರ್ಚಕರಾಗಿ, ಅದರ ಜೊತೆಯಲ್ಲಿ ಸ್ತಬ್ಧ ಚಿತ್ರದ ಒಂದು ಕಲಾವಿದರಾಗಿ, ನೈಪುಣ್ಯತೆಯ ಒಂದು ಕಲಾವಿದರವಾಗಿ ಈ ಭಾಗದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥ ಶ್ರೀ ಮಂಜಪ್ಪ ಕಾರ್ನವರು ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸ್ತಾ ಬಂದಿದ್ದಾರೆ. ಜೊತೆಯಲ್ಲಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪುರಸ್ಕೃತರಾಗಿದ್ದಾರೆ ಕಲೆಯ ನೆಲೆಯಲ್ಲಿ. ಆ ರೀತಿಯಾಗಿ ಈ ಭಾಗದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅವರ ಆಶೀರ್ವಾದ ಇದ್ದೇ ಇರುತ್ತದೆ. ಈ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಇವರು ಪಾಲ್ಗೊಳ್ಳುವುದರ ಮೂಲಕ ಇವರ ಮುಂದಿನ ಹೆಜ್ಜೆಗಳು ಉತ್ತಮವಾಗಿ ನಡೆಯಲಿ ಎಂಬ ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮಂಜಪ್ಪ ಕಾರ್ನವರು. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ಮಂಗಳೂರು ಉಳ್ಳಾಲ ವಲಯ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇವೆ. ಅರ್ಚಕಿರಿ ಚಿರುಂಬ ಭಗವತಿ ಕ್ಷೇತ್ರ ಮೇರೆಗೆ ಗೌರವ ಸಂದಾಯ ಮಂತೊಂದುಲ್ಲೇರು ಗಣೇಶ್ SGK ನಮ್ಮ ಜೊತೆ ಗುರುಗಳಿದ್ದಾರೆ. ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ, ಧರ್ಮಗುರುಗಳು, ಸಂತ ಸೆಬೆಸ್ಟಿಯನ್ ಚರ್ಚ್ ಪೆರ್ಮನೂರು. ಶತಮಾನದ ಇತಿಹಾಸವುಳ್ಳಂಥ ಒಂದು ಚರ್ಚ್ ಇದ್ದರೆ ನಮ್ಮ ಉಳ್ಳಾಲ ಭಾಗದಲ್ಲಿ ಸಂತ ಸೆಬೆಸ್ಟಿಯನ್ ಚರ್ಚ್. ನಾವು ಕೂಡ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಅವಕಾಶವನ್ನು ಅಲ್ಲಿನ ಗುರುಗಳು ಕೊಟ್ಟಿದ್ದಾರೆ. ಇವತ್ತು ಅವರ ಸ್ಥಾನಕ್ಕೆ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋರವರು ಬಂದು ನಮ್ಮ ಊರಿನಲ್ಲಿ ಬಂದವರಿಗೆ, ಕಷ್ಟದಲ್ಲಿ ಬಂದವರಿಗೆ ಒಂದು ಸಾಂತ್ವನದ ಮಾತುಗಳನ್ನು ನಿರಂತರವಾಗಿ ನೀಡ್ತಾ ಬಂದಿರುವಂಥ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಇದ್ದಾರೆ. ಸಂತ ಸೆಬೆಸ್ಟಿಯನ್ ಚರ್ಚಿನ ಪೆರ್ಮನೂರಿನ ಧರ್ಮಗುರುಗಳಾಗಿ ಬಂದಂಥ ಅವರ ಅಭಿಮಾನಿ ವರ್ಗ ಇರ್ಬೋದು, ಅವರ ಒಂದು ಪ್ರೀತಿ ಪಾತ್ರರಾದ ವ್ಯಕ್ತಿಗಳಿಗೆ ಸದಾ ಸಾಂತ್ವನದ ಮಾತುಗಳನ್ನು, ಅಭಯದ ಮಾತುಗಳನ್ನು ನೀಡುವಂಥ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಇವರನ್ನು ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ಮಂಗಳೂರು ಉಳ್ಳಾಲವರದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಇದ್ದೇವೆ. ಅವರಿಗೆ ರೋಷನ್ ಆ್ಯಂಗಲ್ಸ್ ಇವರು ಬಂದು ಶಾಲು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಪ್ರಿಯನ್ ಪಿಂಟೋ ಮೇರೆಗೆ ಗೌರವದ ಮಾನದಿಗೇನೆ ಗೌರವವನ್ನು ಸಂದಾಯ ಮಲ್ಪಡು ಪಡೆದು ಇಂಗೆಲ್ಲ ರೋಷನ್ ಆ್ಯಂಗಲ್ಸ್ ಮೇಡ ಭಿನ್ನಾಯ್ತು ಬಂತೊಂದಿಲ್ಲ. ಉಪಸ್ಥಿತರಿದ್ದಾರೆ ಮುನೀರ್ ಕಾಮಿಲ್ ಸಕಾಫಿ, ಆಲ್ಮದಿನ ಯತೀಮ್ ಖಾನ್ ಮಂಜನಾಡಿ. ಇಲ್ಲಿ ಮಂಜನಾಡಿಯಲ್ಲಿರುವಂಥ ಆಶ್ರಮವಾಸಿಗಳಿಗೆ, ಯತೀಮ್ ಖಾನ್ನ ಆಶ್ರಮವಾಸಿಗಳಿಗೆ ಅದೆಷ್ಟೋ ಸಹಕಾರವನ್ನು ನೀಡುವುದರ ಮೂಲಕ ಅವರಿಗೆ ಅವರ ಧರ್ಮದ ಬೋಧನೆಯನ್ನು ಮಾಡುವುದರ ಮೂಲಕ ಒಂದು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಮುನೀರ್ ಕಾಫಿಲ್ ಸಕಾಫಿ. ಮಂಜನಾಡಿಯಲ್ಲಿ ಧರ್ಮಗುರುಗಳಾಗಿ ಒಂದು ಕೆಲಸವನ್ನು ಮಾಡುತ್ತಾ ಅವರು ಕೂಡ ಒಂದು ಶಾಂತಿಯ ಸಂದೇಶವನ್ನು ಸಾರುವಂಥ ಮುನೀರ್ ಕಾಮಿಲ್ ಸಕಾಫಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಬದ್ರು ಇವರು ಬಂದು ಶಾಲು ಮತ್ತು ಹೂವನ್ನು ನೀಡಿ ಗೌರವ ಮಾಡಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದ ಮಲ್ಲ ಭಿನ್ನರಾದ ಉಪಸ್ಥಿತರ ಪ್ರಮುಖ ಮುನೀರ್ ಕಾಮಿಲ್ ಸಕಾಫಿ ಇವರಿಗೆ ಗೌರವದ ವಂದನೆಯನ್ನು ಸಲ್ಲಿಸುವುದಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅಶೋಕ್ ಕುಮಾರ್ ಬಿ, ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ಮಂಗಳೂರು ತಾಲೂಕು ಇದರ ಅಧ್ಯಕ್ಷರಾಗಿ, ರಾಜರಸ್ತೆಯಲ್ಲಿ ಮಂಗಲಾದೇವಿ ದೇವಸ್ಥಾನಕ್ಕೆ ಹೋಗುವಂಥ ರಾಜರಸ್ತೆಯಲ್ಲಿ ಮಂಗಲಾದೇವಿ ದೇವಸ್ಥಾನದ ಒಂದು ವಿದ್ಯುತ್ ದೀಪಾಲಂಕಾರ, ಸುಂದರವಾದ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆಯನ್ನು ನಿರಂತರವಾಗಿ ಮಾಡ್ತಾ ಅದರಲ್ಲಿ ಜಿಲ್ಲೆಯಲ್ಲಿ ನಡೆಯುವಂಥ ಎಲ್ಲ ಶುಭ ಸಮಾರಂಭಗಳೇ ಬಹಳ ಸುಂದರವಾದ ಒಂದು ವಿದ್ಯುತ್ ದೀಪಾಲಂಕಾರ ಮಾಡುವಂಥ ಸಂಸ್ಥೆ ಇದ್ದರೆ ಅದು ಗೀತಾ ಇಲೆಕ್ಟ್ರಿಕಲ್ಸ್ ಅದರ ಮಾಲಕರು, ಜೊತೆಯಲ್ಲಿ ಮಂಗಳೂರು ತಾಲೂಕಿನ ಅಧ್ಯಕ್ಷರಾಗಿರುವಂಥ ಅಶೋಕ್ ಕುಮಾರ್ ಬಿ ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ವಿನೋದ್ ಕುಂಪಲ ಇವರು ಬಂದು ಶಾಲು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಉಳ್ಳಾಲ ವಲಯದ ಅಧ್ಯಕ್ಷರಾದಂಥ ವಿನೋದ್ ಕುಂಪಲ. ನೌಷಾದ್ ವೇದಿಕೆ ಬರಬೇಕಾಗಿ ವಿನಂತಿ. ಶಾಟ್ಸ್ ಈವೆಂಟ್ಸ್ನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ರಾಜಶೇಖರ್ ಶೆಟ್ಟಿ ಕುರ್ತಮುಗೇರು. ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಊರುಗಳಲ್ಲಿ ತಮ್ಮ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಅದಕ್ಕೊಂದು ಪೂರ್ಣ ರೀತಿಯಲ್ಲಿ ಜಿಲ್ಲಾ ಕೂಡ ಬೇಕು. ಜಿಲ್ಲೆಯ ಮಾತೃ ಸಂಸ್ಥೆಯಾಗಿ ಅದರ ಜಿಲ್ಲಾಧ್ಯಕ್ಷರಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಬಂದಿರುವಂಥ ಎಲ್ಲ ವಲಯದ
ವಲಯಗಳನ್ನು ಕೂಡ ಒಟ್ಟಾಗಿ ಸೇರಿಸಿ ಅದನ್ನು ಒಂದು ಸಂಘಟನಾತ್ಮಕ ರೀತಿಯಲ್ಲಿ ಮುನ್ನಡೆಸುವಂಥ ರಾಜಶೇಖರ್ ಶೆಟ್ಟಿ ಕುರ್ತಂಬಗಿರಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಗಣೇಶ್ ಉಳ್ಳಾಲ್ ಇವರು ಬಂದು ಶಾಲು ಮತ್ತು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಕಾರ್ಯದರ್ಶಿ ನಮ್ಮ ಸಮಿತಿಯ ಈ ಕಾರ್ಯಕ್ರಮದ ಉಪಸ್ಥಿತಿರುಪನಂಚಿನ ರಾಜಶೇಖರ್ ಶೆಟ್ಟಿ ಕುರ್ತಂಬಗಿರಿ ಮೇರೆಗೆ ಗೌರವದ ಅಭಿಮಾನಪೂರ್ವಕ ಗೌರವವನ್ನು ಸಂದಾಯ ಮಲ್ತೊಂದಿಲ್ಲ ನಮ್ಮ ಧ್ವನಿ ಬೊಕ್ಕ ಮೆಲಕು ಮಾಲಕರ ಸಂಘದ ಪರವಾಗಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಾವು 10-20 ವರ್ಷಗಳ ಮೊದಲು ಹಿಂದೆ ಹೋದರೆ ಸಂಗೀತ ಕ್ಷೇತ್ರದಲ್ಲಿ ರಸಮಂಜರಿ ಕ್ಷೇತ್ರದಲ್ಲಿ ಒಂದು ಪ್ರಥಮ ಸಂಸ್ಥೆಯಾಗಿ ಒಂದು ಮೂಡಿ ಬಂದಿದೆ ಮಂಗಳೂರಿನಲ್ಲಿ ಶ್ಯಾಟ್ಸ್ ಸಂಸ್ಥೆ. ಅದರ ಒಂದು ಸಂಸ್ಥೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಎಷ್ಟೋ ಕಲಾವಿದರನ್ನು ಒಂದು ಪರಿಚಯಿಸಿದಂಥ ಸಂಸ್ಥೆ. ಸಂಗೀತ ಕ್ಷೇತ್ರದಲ್ಲಿ ಎಷ್ಟೋ ಕಲಾವಿದರನ್ನು ಸಮಾಜಕ್ಕೆ ಪರಿಚಯಿಸಿದ ಸಂಸ್ಥೆ ಇದ್ದರೆ ಅದು ಶ್ಯಾಟ್ಸ್ ಅಂತ ಹೇಳಲಿಕ್ಕೆ ಬಹಳ ಖುಷಿಯಾಗ್ತದೆ. ಅದರಲ್ಲೇ ಪಳಗಿದವರು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಂಗೀತಗಾರರಾಗಿ ಬೆಳೆದಿದ್ದಾರೆ. ಅಂತಹ ಸಂಸ್ಥೆಯ ಮಾಲಕರಾದಂಥ ನೌಷಾದ್ರವರು ನಮ್ಮ ಜೊತೆ ಇದ್ದಾರೆ. ಶ್ಯಾಟ್ಸ್ ಇವೆಂಟ್ಸ್ ಮಂಗಳೂರಿನ ಪ್ರಮುಖರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಅವರಿಗೆ ನಮ್ಮ ಸಂಸ್ಥೆಯ ವಿನ್ಸಿ ಎಲ್ಯಾರ್ ಪದವರು ಇವರು ಒಂದು ಶಾಲು ಮತ್ತು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ವಿನ್ಸಿ ಎಲ್ಯಾರ್ ಪದವು ಈ ಕಾರ್ಯಕ್ರಮದ ಅವತ್ತು ಸಂಗೀತ ಪ್ರೇಮಿಗಳಿಗೆ ಸಂಗೀತ ಮುದ ಕೋರ್ನಂಚಿನ ಮನಸ್ಸಿಗೆ ಉಲ್ಲಾಸ ಕೋರ್ನಂಚಿನ ಒಂದು ಸಂಗೀತ ಕಾರ್ಯಕ್ರಮವನ್ನು ಕೊರ್ಪುನಂಚಿನ ಇತ್ತಂಡ ಅವು ಶ್ಯಾಟ್ಸ್ದ ಮಾಲಕರ ನಂಚಿನ ನೌಷಾದರಿಗೆ ಗೌರವದ ಆಧಾರಪೂರ್ವಕ ಪ್ರೀತಿದ ನಲ್ಮದ ಗೌರವವನ್ನು ಸಂದಾಯ ಮಲ್ತೊಂದಲ್ಲ. ಧನ್ರಾಜ್ ಶ್ರೀ ಸಾಯಿ ಜನರೇಟರ್ಸ್ ಪರಂಗಿಪೇಟೆಯ ಮಾಲಕರು. ಯಾವುದೇ ಸಂದರ್ಭ ಇರಲಿ ನಮ್ಮ ವಿದ್ಯುತ್ ನಿಗಮವನ್ನು ಕೂತ್ಕೊಂಡ್ರೆ ಆಗಲಿಕ್ಕಿಲ್ಲ. ಯಾವ ಸಂದರ್ಭದಲ್ಲಿ ಕರೆಂಟ್ ಹೋಗ್ತದೆ ಅಂತ ಹೇಳಲಿಕ್ಕೆ ಅದಕ್ಕೆ ಪೂರಕವಾಗಿ ಜನರೇಟರ್ ಕೂಡ ಬೇಕಾಗ್ತದೆ. ನಮ್ಮ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಜನರೇಟರೇ ನಮಗೆ ಆಧಾರ ಆಗಿರುವುದು. ಅದರಿಂದ ಅದರ ಒಂದು ಸುಪ್ರೀಂ ಇವರ ಮಾಲಕರಾಗಿರುವಂಥ ಸಾಯಿ ಜನರೇಟರ್ಸ್ನ ಮಾಲಕರಾಗಿರುವಂಥ ಧನ್ರಾಜ್ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಅವರಿಗೆ ಅಣ್ಣು ಇವರು ಬಂದು ಶಾಲು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಮೂಸಾ ಸುಪ್ರೀಂ ಎಲೆಕ್ಟ್ರಿಕಲ್ಸ್ ಬಂದರ್ ಇದರ ಮಾಲಕರು. ಅವರು ಕೂಡ ಧ್ವನಿ ಮತ್ತು ಬೆಳಕು ಮಾಲಕರ ಜೊತೆ ಒಂದು ಕೊಂಡಿಯಾಗಿದ್ದಾರೆ. ಯಾವುದೇ ಎಲೆಕ್ಟ್ರಿಕಲ್ ವಸ್ತುಗಳು ಬೇಕಾದರೆ ಅವರ ಬಳಿಗೆ ತೆರಳ್ತಾರೆ. ಯಾಕಂದರೆ ಅವರು ಕೂಡ ಈ ಒಂದು ಧ್ವನಿ ಮತ್ತು ಬೆಳಕರ ಮಾಲಕರ ಸಂಘದ ಒಂದು ಆತ್ಮೀಯರಾಗಿ ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ. ಇವರನ್ನು ಆತ್ಮೀಯವಾಗಿ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ ಶ್ರೀ ಮೂಸಾರವರನ್ನು. ಈ ಕಾರ್ಯಕ್ರಮದ ಉಪಸ್ಥಿತಿರುಪನಂಚಿನ ಶ್ರೀ ಮೂಸಾ ಮೇರೆಗೆ ಆತ್ಮೀಯವಾದ ಗೌರವಪೂರ್ವಕಾದ ನಮ್ಮ ಸಂಸ್ಥೆದ ಲತೀಶ್ ಕುತ್ತಾರ್ ಬತ್ತು ಶಾಲು ಬೊಕ್ಕ ಪೂ ಕೊರದು ಗೌರವ ಮಲ್ಪಡು ಪಣ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಕೆ ನಿತ್ಯಾನಂದ. ಮಂಗಳೂರಿನಲ್ಲಿ ನಿತ್ಯ ಎಲೆಕ್ಟ್ರಿಕಲ್ಸ್ ಸಂಸ್ಥೆ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಅದು ಮಂಗಳೂರು ಗಣೇಶೋತ್ಸವ ಇರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ನಿತ್ಯ ಎಲೆಕ್ಟ್ರಿಷಿಯನ್ನ ಒಂದು ಅಲಂಕಾರ ಒಂದು ಬಹಳ ಸುಂದರವಾಗಿ ಮೂಡಿ ಬಂದರೆ ಅದರ ಧ್ವನಿ ಮತ್ತು ಅದರ ಮಾಲಕರು ಜೊತೆಯಲ್ಲಿ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಮಂಗಳೂರು ನಗರ ವಲಯದ ಅಧ್ಯಕ್ಷರಾಗಿರುವಂಥ ಕೆ ನಿತ್ಯಾನಂದ ಅವರನ್ನು ಮಂಗಳೂರಲ್ಲೆಲ್ಲ ಕರೆಯೋದು ನಿತ್ಯಾನ್ಯ ಅಂತೇಳಿ. ಹಾಗೆ ಅದು ನಿತ್ಯಾನ್ಯ ಎಂದೇ ಪ್ರಸಿದ್ಧಿಯನ್ನು ಪಡೆದಂಥ ನಿತ್ಯಾನಂದರವರನ್ನು ಕೂಡ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಇವರಿಗೆ ರಾಕೇಶ್ ಉಳ್ಳಾಲ್ ಇವರು ಬಂದು ಶಾಲು ಮತ್ತು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಇಂಥ ಕಾರ್ಯಕ್ರಮದ ಮುಖ್ಯ ಉಪಸ್ಥಿತಿ ಕೆ ನಿತ್ಯರು ಅವರಿಗೆ ಗೌರವ ಸಂದಾಯ ಮಲ್ಪಡ್ಪಣದ ಸಮಿತಿದ ಪರವಾದ ವಿನಂತಿ. ನೇತ್ರಾವತಿ ತಟದಿಂದ ಮಂಗಳೂರಿನ ಆ ಕಡೆ ಓಮಂಜೂರು ಕಡೆ ಕೂಡ ಈ ಒಂದು ಸಂಸ್ಥೆಯ ಸಂಘ ಸ್ಥಾಪನೆಯಾಗಿದೆ. ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ಸ್ಥಾಪನೆಯಾಗಿದೆ. ಅದರ ಓಮಂಜೂರು ವಲಯದ ಅಧ್ಯಕ್ಷರಾಗಿರುವಂಥ ವೇಣುಕುಮಾರ್ ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅವರಿಗೆ ನಮ್ಮ ಸಂಸ್ಥೆಯ
ಹರೀಶ್ ವೇಲಂಕನಿ ಇವರು ಬಂದು ಶಾಲು ಹೂವನ್ನು ನೀಡಿ ಗೌರವ ಮಾಡಬೇಕಾಗಿ ವಿನಂತಿ. ಕಾರ್ಯಕ್ರಮ ಉಪಸ್ಥಿತಿರುಪುನಂಚಿನ ವೇಣುಕುಮಾರ್ ಮೆರೆನ ಗೌರವದ ಎಂಕಲು ಆಧಾರಪೂರ್ವಕವಾದ ವೇದಿಕೆಗೆ ಗೌರವಪೂರ್ವಕವಾದ ಎದುಕೊಂದೊಂದಲ್ಲ ವೇದಿಕೆಗೆ ಆಗಮಿಸಬೇಕಾಗಿ ದೇವದಾಸ್ ಹಾಗೂ ಕಾವೂರು ಪ್ರಸಾದ್ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ದೇವದಾಸ್ ಮತ್ತು ವಸಂತ್ ಹಾಗೆ ಶ್ಯಾಮ್ ಇವರು ವೇದಿಕೆ ಬರಬೇಕಾಗಿ ವಿನಂತಿ. ಶ್ಯಾಮ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಸಂಸ್ಥೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ, ಈ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ಅದರ ಯಶಸ್ವಿ ಅಧ್ಯಕ್ಷರಾಗಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರುವಂಥ ವಿನೋದ್ ಕುಂಪಲ ಇದ್ದಾರೆ. ಉಳ್ಳಾಲ ವಲಯದ ಅಧ್ಯಕ್ಷರಾಗಿ ನಮ್ಮ ಈ ಭಾಗದಲ್ಲಿ ಒಂದು ಉತ್ತಮ ರೀತಿಯ ಸೌಂಡು ವ್ಯವಸ್ಥೆಯಲ್ಲಿ ಕೃತಿ ಇಲೆಕ್ಟ್ರಿಕಲ್ಸ್ ಸಂಸ್ಥೆಯ ಒಂದು ಮಾಲಕರಾಗಿ ಕೆಲಸ ನಿರ್ವಹಿಸ್ತಾ ಇರುವಂಥ ನಮ್ಮೆಲ್ಲರ ಆತ್ಮೀಯರಾಗಿದ್ದಂಥ ಕುಂಪಲ ಭಾಗದಲ್ಲಿ ಕೃತಿ ಇಲೆಕ್ಟ್ರಿಕಲ್ ಒಂದು ಪ್ರಸಿದ್ಧಿಯನ್ನು ಪಡೆಯಲಿಕ್ಕೆ ಕಾರಣವೇ ವಿನೋದ್ರವರ ಒಂದು ಮುತುವರ್ಜಿಯಿಂದ. ಈ ನೆಲೆಯಲ್ಲಿ ನಮ್ಮೆಲ್ಲರ ಆತ್ಮೀಯರಾದ ವಿನೋದ್ ಕುಂಪಲ್ರವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ನಮ್ಮ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ಲಾರೆನ್ಸ್ ಡಿಸೋಜ ಇವರು ಬಂದು ಶಾಲು ಮತ್ತು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದ ಉಪಸ್ಥಿತಿರುಪುನಂಚಿನ ವಿನೋದ್ ಕುಂಪಲ ಈ ಸಂಸ್ಥೆದ ಗುರ್ಕಾರ್ ಅರಿನ ಪ್ರೀತಿದು ಎಂಕ್ಲು ಕಾರ್ಯಕ್ರಮಕ್ಕೆ ಎದುಕೊಂಡಂದಿಲ್ಲ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಮ್ಮನಾಥ್ ನಮ್ಮ ಗೌರವ ಅಧ್ಯಕ್ಷರಾದ ಉಮ್ಮನಾಥ್ ನಾಯಕ ಉಳ್ಳಾಲ ಇದ್ದಾರೆ. ಅವರು ಕೂಡ ಹಿರಿಯ ಒಂದು ಧ್ವನಿ ಮತ್ತು ಬೆಳಕು ಸಂಸ್ಥೆಯಲ್ಲಿ ಹಿರಿಯ ವ್ಯಕ್ತಿ ಅಂತ ಉಳ್ಳಾಲ ಭಾಗದಲ್ಲಿ ಹಿರಿಯರಾಗಿ ಇರುವರು. ಈ ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಪೂರ್ಣವಾಗಿ ಅವರನ್ನು ಗೌರವಾಧ್ಯಕ್ಷರಾಗಿ ಸಂಸ್ಥೆ ನೇಮಿಸಿದೆ. ಈ ನೆಲೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಉಮ್ಮನಾಥ್ ನಾಯಕ ಉಳ್ಳಾಲ ಇವರನ್ನು ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಅವರಿಗೆ ನಮ್ಮ ಜಗದೀಶ್ ಶೋನು ಇವರು ಬಂದು ಶಾಲು ಮತ್ತು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಜಗದೀಶ್ ಶೋನು. ಹಾಗೆ ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ದೇವದಾಸ್ರವರು, ಕೋಶಾಧಿಕಾರಿ ಮಂಗಳೂರು ತಾಲೂಕು. ಇವರನ್ನು ಕೂಡ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ. ಅವರಿಗೆ ಶ್ರೀಕಾಂತ್ ರವರು ಬಂದು ಶಾಲು ಮತ್ತು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀಕಾಂತ್. ಅದೇ ರೀತಿ ಕಾವೂರಿನ ವಲಯದ ಪ್ರಸಾದ್ ರವರು ನಮ್ಮ ಜೊತೆ ಇದ್ದಾರೆ. ಕಾವೂರು ವಲಯದ ಪ್ರಸಾದ್ ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಈ ದಾಮೋದರ ಕೊನಾಜೆ ಇವರು ಬಂದು ಶಾಲು ಮತ್ತು ಹೂವನ್ನು ನೀಡಿ ಗೌರವ ಮಾಡಬೇಕಾಗಿ ವಿನಂತಿ. ಕಾರ್ಯಕ್ರಮದ ಉಪಸ್ಥಿತಿರುಪುನಂಚಿನ ಪ್ರಸಾದರಿಗೆ ದಾಮೋದರ್ ಬತ್ತದ ಶಾಲು ಬೊಕ್ಕ ಹೂ ಕೊರ್ದು ಗೌರವ ಮಲ್ಪಡ್ಕೊಂಡು ವಿನಂತಿ. ಕಾವೂರು ವಲಯದ ಅಧ್ಯಕ್ಷರಾಗಿ ಆ ಸಂಸ್ಥೆಯನ್ನು ಕೂಡ ಮುನ್ನಡೆಸಿಕೊಂಡು ಬಂದಿರುವಂಥ ದಾಮೋದರ್ ಭಾಗವತ್ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ಕಾರು ವಲಯದ ಅಧ್ಯಕ್ಷರು ಅವರನ್ನು ನಮ್ಮ ಈ ಒಂದು ಉಳ್ಳಾಲ ವಲಯ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ನಮ್ಮ ಸಮಿತಿಯ ವತಿಯಿಂದ ಶಾಲು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಹಾಗೆ ಮಂಗಳೂರು ವಲಯದ ವಸಂತರವರು ಕೂಡ ನಮ್ಮ ಜೊತೆ ಇದ್ದಾರೆ.
ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದೆ. ಅವರಿಗೆ ನಮ್ಮ ಸಂಸ್ಥೆಯ ಪ್ರಮುಖರು ಬಂದು ಶಾಲು ಹಾಕಿ ಗೌರವ ಮಾಡಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದ ಉಪಸ್ಥಿತರ ಪನಂಚಿನ ವಿವಿಧ ವಲಯದ ಅಧ್ಯಕ್ಷರನಕ್ಲು ವಿವಿಧ ಕ್ಷೇತ್ರದ ಬೆಂತಿನಂಚಿನ ಸನ್ಮಾನಿತರು ಗೌರವಾನ್ವಿತರು ಮಾತೆರ್ಲ ಈ ವೇದಿಕೆಡ್ ಆಸೀನ್ ರಾತೆರು ಐದೊಟ್ಟಿಗೂ ಹಾಗೆ ಅದರ ಐದೊಟ್ಟುಗಳ ನಮ್ಮೊಟ್ಟಿಗೂ ಶ್ಯಾಮ್ ನಮ್ಮೊಟ್ಟಿಗೂ ಈ ಕಾರ್ಯಕ್ರಮದ ಮುಖ್ಯ ಉಪಸ್ಥಿತರಿಲ್ಲರು ಅವರೆಲ್ಲ ಧ್ವನಿ ಬೊಕ್ಕ ಬೆಳಕು ಮಾಲಕರ ಸಂಘ ಉಳ್ಳಾಲ ವಲಯದ ಪರವಾದ ಆತ್ಮೀಯವಾದ ಎದ್ಕೊನೊಂದು ಅರೆಗೆ ನಮ್ಮ ಸಮಿತಿದ ಗೋಪಾಲ ಗಟ್ಟಿ ಪಿಲಾರ್ ಮೇರೆ ಶಾಲು ಬೊಕ್ಕ ಪುರ್ಪ ಕೊರದು ಗೌರವ ಮಲ್ಪೊಡು ಪಡೆದ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಶ್ಯಾಮ್ ಇವರನ್ನು ಕೂಡ ಹಾಗೆ ವೇದಿಕೆಯಲ್ಲಿ ನಮ್ಮ ಸನ್ಮಾನಿತರ ವೇದಿಕೆಯಲ್ಲಿದ್ದಾರೆ. ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗೆ ನಮಗೆ ಮುಂದಕ್ಕೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೀಲಿಕ್ಕೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇವೆ. ಹಾಗೆ ಪ್ರೇಮ್ ಪ್ರಕಾಶ್ ಇವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಸಂಘದ ಪದಾಧಿಕಾರಿಗಳು ಅಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಕಚೇರಿ ಉದ್ಘಾಟನೆ ಆಗಿದೆ ಈಗಾಗಲೇ. ಇನ್ನು ಈ ಒಂದು ಕಚೇರಿಯ ಅಧಿಕೃತ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಕೂಡ ನಡೆಯಲಿಕ್ಕಿದೆ. ಆ ಒಂದು ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಆಗಮಿಸಿದ್ದಾರೆ ಸನ್ಮಾನ್ಯ UT ಖಾದರ್ ಅವರು. ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಸಚಿವರಾಗಿ ಬೇರೆ ಬೇರೆ ರೀತಿಯಲ್ಲಿ ಆರೋಗ್ಯದ ಬಗ್ಗೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಇರ್ಬೋದು, ಹಾಗೆ ಸಚಿವರಾಗಿರುವಂಥ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಅರ್ಥಪೂರ್ಣ ಒಂದು ಸಚಿವರಾಗಿ ಒಂದು ನಮಗೆ ತೋರಿಸಿದವರು ಸನ್ಮಾನ್ಯ UT ಖಾದರ್ ಅವರು. ಬಹುಶಃ ತೊಕ್ಕೊಟ್ಟಿಂದ ಇಲ್ಲಿಗೆ ಬರುವಾಗ ಒಂದು 10 ನಿಮಿಷ ಆಗಿರ್ಬೋದು. ಅದು ಸಹ ಮುಂದಿನ ದಿನಗಳಲ್ಲಿ ರಸ್ತೆ ಪರಿಪೂರ್ಣವಾಗಿ ಅಗಲೀಕರಣ ಕೂಡ ಆಗ್ತಾ ಉಂಟು. ಅದರ ಒಂದು ಮುಂದಿನ ಒಂದು 2 ವರ್ಷದಲ್ಲಿ ಈ ಸುಂದರವಾಗಿ ಅಗಲೀಕರಣದ ರಸ್ತೆಯಾಗಿ ಮೂಡಿ ಬರಲಿಕ್ಕಿದೆ. ಅದಕ್ಕೆ ಕಾರಣಕರ್ತರು ಕೂಡ UT ಖಾದರ್ ಅವರ ಒಂದು ಶ್ರಮದಿಂದ ಈ ರಸ್ತೆಯನ್ನು ಅಗಲೀಕರಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮುಂದಕ್ಕೆ. ಆದ್ದರಿಂದ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿ, ಮಂಗಳೂರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಜಾತಿ ಧರ್ಮ ಮತವನ್ನು ಮೀರಿ ಎಲ್ಲರಿಗೂ ನಾವೆಲ್ಲರೂ ಸಮಾನ ಎಂಬ ಮಾತುಗಳ ಮೂಲಕ ಸಮಾನದ ಒಂದು ಕೆಲಸ ಕಾರ್ಯಗಳ ಮೂಲಕ ಪ್ರಸಿದ್ಧಿಯನ್ನು ಹೊಂದಿದಂಥ ನಮ್ಮೆಲ್ಲರ ಆತ್ಮೀಯರಂಥ UT ಖಾದರ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿದ್ದಾರೆ. ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿದ್ದರೂ ಕೂಡ ನಮ್ಮ ಈ ಒಂದು ಸಂಸ್ಥೆಯ ಮೇಲೆ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಒಂದು ಪ್ರೀತಿ ಇಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಈ ಅವರ ಅವಧಿಯನ್ನು ಕೊಟ್ಟು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಸನ್ಮಾನ್ಯ UT ಖಾದರ್ ಅವರು. ಈ ಕಾರ್ಯಕ್ರಮವನ್ನು ನಮಗೆ ಶೋಭೆಯನ್ನು ನೀಡಿದರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉಪಸ್ಥಿತರು ನಂಚಿನ ಮಾಜಿ ಸಚಿವರು ಬೊಕ್ಕ ಕುಡ್ಲ ಶಾಸಕರಾದ UT ಖಾದರ್ಗೆ ನಮ್ಮ ಅಜ್ಮೀರ್ ಹನೀಫ್ ಬದದ ಶಾಲು ಬೊಕ್ಕ ಪೂ ಕೊರದು ಗೌರವ ಮಲ್ಪೋಡು ಪನ್ನ ವಿನಂತಿ. ಡಿಸೋಜಾ ನಮ್ಮ ಜೊತೆ ಇದ್ದಾರೆ, ಮಂಗಳೂರಿನ ಪ್ರಮುಖರು, ಈ ಒಂದು ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಎಲ್ಲ ಅತಿಥಿಗಳನ್ನು, ಅಭ್ಯಾಗತರನ್ನು, ಆದರಣೀಯ ಸಜ್ಜನ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ಈ ಧ್ವನಿ ಮತ್ತು ಬೆಳಕು ಪದಾಧಿಕಾರಿಗಳನ್ನು, ಸದಸ್ಯರನ್ನು, ಹಾಗೆ ಬೇರೆ ಬೇರೆ ವಲಯಗಳಿಂದ ಬಂದಿರುವಂಥ ಎಲ್ಲ ಪದಾಧಿಕಾರಿಗಳನ್ನು, ಹಾಗೆ ಮಾಧ್ಯಮದ ಮಿತ್ರರನ್ನು ಇಲ್ಲುಂಟು, ಹಾಗೆ ಎಲ್ಲ ಮಾಧ್ಯಮದ ಮಿತ್ರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ತೆರಳುತ್ತಿದ್ದೇವೆ. ತುಳುನಾಡಿನ ಕಲ್ಪವೃಕ್ಷ ಎಂದೇ ಪ್ರಸಿದ್ಧಿ ಪಡೆದಂಥ ಅಡಿಕೆ ಎಲ್ಲದಕ್ಕೂ ಒಂದು ಅವಶ್ಯವಾಗಿ ಬೇಕಾದಂಥ ವಸ್ತು ಅಡಿಕೆ. ಅದರಿಂದ ಅಡಿಕೆ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಈ ಒಂದು ಸುಂದರವಾದ ಕಚೇರಿಯ ಉದ್ಘಾಟನೆಯನ್ನು ಈ ಒಂದು ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮಕ್ಕೆ ಅಧಿಕೃತ ಉದ್ಘಾಟನೆಯನ್ನು ನಡೆಸಿಕೊಡಬೇಕಾಗಿ ಸನ್ಮಾನ್ಯ UT ಖಾದರ್ ಅವರಲ್ಲಿ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಲ್ಲಿ ವಿನಂತಿ ಮಾಡ್ತೇನೆ. ಇದರ ಉದ್ಘಾಟನಾ ಸಮಾರಂಭ
ಗಿಡಕ್ಕೆ ನೀರು ಹಾಕುವುದರ ಮೂಲಕ ಮುಂದಕ್ಕೆ ಪೋಷಕಾಂಶ ಭರಿತವಾಗಿ ಸಮೃದ್ಧಿಯಾಗಿ ನಮ್ಮ ಜೀವನ ಕೂಡ ಸಾಗಲಿ, ಪ್ರಕೃತಿಯನ್ನು ಉಳಿಸೋಣ, ರಕ್ಷಿಸೋಣ ಎಂಬ ಸದಾಶಯವನ್ನು ಕೂಡ ಈ ಸಂದರ್ಭದಲ್ಲಿ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ವ್ಯಕ್ತಪಡಿಸ್ತದೆ. ಅದೆಷ್ಟೋ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ಸಮಾಜಕ್ಕೆ ಪ್ರೇರಣೆಯಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ವಿನಂತಿ. ಇಶಾಕ್ರವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಈ ಕಾರ್ಯಕ್ರಮ ಕೇವಲ ತಮ್ಮ ವೃತ್ತಿ ಅರೇಕಲಾ ಹಾಜಬ್ರು ಬಂದರು. ಅವರನ್ನು ವೇದಿಕೆಗೆ ಬೆಳಕು ಮಾಲಕರ ಸಂಘ ನಡೆದು ಬಂದ ಹಾದಿಯ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ತಮ್ಮ ಮುಂದೆ ಇಡಲಿಕ್ಕೆ ಬರ್ತಿದ್ದಾರೆ ಗೋಪಾಲ ಗಟ್ಟಿ ಪಿಲಾರ್. ಇರುವಂಥ ಎಲ್ಲ ಗಣ್ಯರನ್ನು ಹಾಗೂ ಸಭೆಯ ಎದುರು ಹಾಸಿರಾದಂಥ ಎಲ್ಲ ನಮ್ಮ ಆತ್ಮೀಯ ಸದಸ್ಯರು ಹಾಗೂ ಹಿತೈಷಿಗಳನ್ನು ಸ್ವಾಗತ ಮಾಡುತ್ತಾ, ಸಂಕ್ಷಿಪ್ತವಾಗಿ ನಮ್ಮ ಈ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ಉಳ್ಳಾಲ ವಲಯ ಇದರ ಒಂದು ಕಿರು ಪರಿಚಯವನ್ನು ಮಾಡಲಿಕ್ಕಿದ್ದೇನೆ. ಆತ್ಮೀಯರೇ, ನಮ್ಮ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘವು 2/10/2020 ನಮ್ಮ ಮಾತೃ ಸಂಘ ಮಂಗಳೂರು ಧ್ವನಿ ಮತ್ತು ಬೆಳಕು ಇದರ ಸಹಕಾರದೊಂದಿಗೆ ಸ್ಥಾಪನೆಯಾಯಿತು. ಸ್ಥಾಪಕ ಅಧ್ಯಕ್ಷರಾಗಿ ಉಮಾನಾಥ್ ಕೋಟ್ಯಾನ್ ಇವರ ಮಾರ್ಗದರ್ಶನದಲ್ಲಿ ಕೇವಲ 28 ಸದಸ್ಯರ ಉಪಸ್ಥಿತಿಯಲ್ಲಿ ಸೋಜಾ ಎಲೆಕ್ಟ್ರಿಕಲ್ಸ್ನ ಮುಂಭಾಗದಲ್ಲಿ ಸಭೆಗಳನ್ನು ನಡೆಸಿಕೊಂಡು ಬರುತ್ತಿದ್ದೆವು. ಸಂಘವು ಮುಂದಿನ ದಿನಗಳಲ್ಲಿ ಶ್ರೀಯುತ ವಿನೋದ್ ಕೃತಿ ಸೌಂಡ್ಸ್ ಕುಂಪಲ ಇವರನ್ನು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡೆವು ಹಾಗೂ ನಮ್ಮ ಸಂಸ್ಥೆಯ ಕಾರ್ಯಕಾರಿಣಿ ಸಮಿತಿಯನ್ನು ರಚಿಸಿದೆವು. ಅಧ್ಯಕ್ಷರಾದ ವಿನೋದ್ ಕುಮಾರ್ ಕೃತಿ ಸೌಂಡ್ಸ್ ಇವರ ಮಾರ್ಗದರ್ಶನದಲ್ಲಿ ಸದಸ್ಯರ ಸಹಕಾರದೊಂದಿಗೆ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘವು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಪ್ರತಿ ತಿಂಗಳ ಮೊದಲ ಮಂಗಳವಾರದಂದು ಮಾಸಿಕ ಸಭೆಯನ್ನು ನಡೆಸಿಕೊಂಡು ಕೇವಲ 28 ಸದಸ್ಯರಿದ್ದ ನಮ್ಮ ಸಂಘವನ್ನು 58 ಸದಸ್ಯರು ಅಂದರೆ ಮಾಲಕರ ಬಲದೊಂದಿಗೆ ಸಂಘವನ್ನು ಸಂಘಟನೆ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ. ಹಾಗೂ ಧ್ವನಿ ಮತ್ತು ಮಾಲಕರ ಸಂಘದ ಇತರ ಚಟುವಟಿಕೆ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಪ್ರಪ್ರಥಮವಾಗಿ ಎಲ್ಲ ಸದಸ್ಯರ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಮಂಗಳೂರು ಇವರ ಸಹಕಾರದೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೆವು. ಈ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು ಅತಿ ಹೆಚ್ಚು ಸದಸ್ಯರು ರಕ್ತದಾನ ಮಾಡಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೂ ಅದೇ ದಿನ ಆಯೋಜಿಸಲಾದ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಸದಸ್ಯರು ಅಂದರೆ ಮಾಲಕರು ಹಾಗೂ ಅವರ ನೌಕರ ವೃಂದಕ್ಕೆ ತುರ್ತು ವೈದ್ಯಕೀಯ ನೆರವು ನೀಡುವ ಸಲುವಾಗಿ ಒಂದು ಕ್ಷೇಮ ನಿಧಿಯನ್ನು ಸ್ಥಾಪಿಸಲಾಯಿತು. ಹಾಗೂ ಎಲ್ಲ ಸದಸ್ಯರಿಗೆ ID ಗುರುತಿನ ಚೀಟಿಯನ್ನು ವಿತರಿಸಲಾಯಿತು. ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಕ್ಷೇಮ ನಿಧಿಯಿಂದ 3 ಜನ ಅರ್ಹ ಸದಸ್ಯರಿಗೆ ತುರ್ತು ವೈದ್ಯಕೀಯ ನೆರವು ಅಂದರೆ ಧನ ಸಹಾಯವನ್ನು ನೀಡಿರುತ್ತೇವೆ. ಸಂಘವು ಇನ್ನಿತರ ಚಟುವಟಿಕೆಯ ಅಂಗವಾಗಿ ಕೊರೋನಾ ಸಮಯದಲ್ಲಿ ಅತಿ ಸಂಕಷ್ಟದಲ್ಲಿರುವ ಸದಸ್ಯರನ್ನು ಗುರುತಿಸಿ ನಮ್ಮ ಸಂಘದ ವತಿಯಿಂದ ಆಹಾರ ಕಿಟ್ಟನ್ನು ಒದಗಿಸಲಾಯಿತು. ಧ್ವನಿ ಮತ್ತು ಬೆಳಕು ಈ ವ್ಯವಹಾರಕ್ಕೆ ಅಂದರೆ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಈ ವ್ಯವಹಾರವನ್ನು ಮಾಡುವ ಇತರ ಮಾಲಕರನ್ನು ಸಂಪರ್ಕಿಸಿ ಅವರನ್ನು ಸಂಘಕ್ಕೆ ಸದಸ್ಯರನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗಿರುತ್ತೇವೆ. ಇದರ ಫಲವಾಗಿ ಸಂಘವು 68 ಸದಸ್ಯರನ್ನು ಹೊಂದಿದೆ. ನಮ್ಮ ಧ್ವನಿ ಮತ್ತು ಬೆಳಕು ಮಂಗಳೂರು ಉಳ್ಳಾಲ ವಲಯ ಇದರ ಮಾಸಿಕ ಸಭೆಯನ್ನು ನಡೆಸುವಲ್ಲಿ ನಮಗೆ ಸ್ಥಳಾವಕಾಶದ ಸಮಸ್ಯೆ ಎದುರಿಸಿದ ನಾವು ಸಭೆಯನ್ನು ತಿಂಗಳಿಗೆ ಒಬ್ಬ ಸದಸ್ಯರ ಮನೆಯಲ್ಲಿ ನಡೆಸುತ್ತಿದ್ದೆವು. ಪ್ರತಿ ತಿಂಗಳು ಬೇರೆ ಬೇರೆ ಕಡೆ ಸಭೆ ನಡೆಸುವುದರಿಂದ
ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ನಂತರ ಎಲ್ಲ ಸದಸ್ಯರ ಅಭಿಪ್ರಾಯ ಸಂಗ್ರಹಿಸಿ ಸುಮಾರು 6 ತಿಂಗಳ ಮೊದಲೇ ನಮಗೆ ಸಭೆ ನಡೆಸಲು ಹಾಗೂ ಸಂಘಕ್ಕೆ ಒಂದು ನಿಗದಿತ ಕಚೇರಿಯನ್ನು ಮಾಡುವಲ್ಲಿ ಕಾರ್ಯಕ್ರಮ ರೂಪಿಸಿದ್ದೆವು. ಇದರ ಫಲವಾಗಿ ಸದಸ್ಯರ ಸಹಕಾರದೊಂದಿಗೆ ನೂತನವಾಗಿ ಕಚೇರಿಯನ್ನು ಸ್ಥಾಪಿಸುವಲ್ಲಿ ಇಂದು ಯಶಸ್ವಿಯಾಗಿರುತ್ತೇವೆ ಎಂದು ತಿಳಿಸಲು ಸಂತೋಷಪಡುತ್ತೇನೆ. ಅದೇ ರೀತಿ ನಮ್ಮ ಸಂಘದ ಕಚೇರಿ ಉದ್ಘಾಟನೆಯ ಸವಿ ನೆನಪಿಗಾಗಿ ನಮ್ಮದೇ ಊರಿನ ವೃದ್ಧಾಶ್ರಮವಾದ ಅಭಯಾಶ್ರಮ ಅಸೈಗೋಳಿ ಇಲ್ಲಿ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಭೋಜನ ವ್ಯವಸ್ಥೆಯನ್ನು ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡೆದಿರುತ್ತೇವೆ. ಇನ್ನು ಮುಂದಕ್ಕೂ ನಮ್ಮ ಈ ಸಂಸ್ಥೆಗೆ ತಮ್ಮೆಲ್ಲರ ಪೂರ್ಣ ಸಹಕಾರವನ್ನು ಯಾಚಿಸುತ್ತಾ ನನ್ನ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಇತಿ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ರಿಜಿಸ್ಟರ್ ಉಳ್ಳಾಳ ವಲಯ. ವಂದನೆಗಳು. ಪ್ರವೀಣ್ ಕುಂಪಲ್ ಅವರೇ, ಇನ್ನಿತ ಎಲ್ಲ ಸಮಿತಿಯ ಸರ್ವ ಸದಸ್ಯರ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಹಿತೈಷಿಗಳೇ, ನನ್ನ ಮುಂದಿರುವ ವಿವಿಧ ಪ್ರದೇಶದ ಧ್ವನಿ ಮತ್ತು ಬೆಳಕು ಮಾಲಕ ಏನಿವತ್ತು ಸಂಸ್ಥೆ ಇದೆಯಾ ಅದರ ಎಲ್ಲ ಮಾಲೀಕರು ಮತ್ತು ಸಿಬ್ಬಂದಿ ವರ್ಗದವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಪ್ರತಿಯೊಂದು ಹಿತೈಷಿಗಳೇ, ಪ್ರಥಮವಾಗಿ ಬಹುಶಃ ನಾನು ಗೌರವಾನ್ವಿತ ಶ್ರೀ ಮಂಜಪ್ಪ ಕಾರ್ನವರಿಗೆ, ವಂದನೆ ಫಾದರ್ ಪಿಂಟರ್ ಅವರಿಗೆ, ಮುನೀರ್ ಕಾಮಿಲ್ ಸಕಾಫಿ ಅವರ ಕ್ಷಮೆ ನಾನು ಯಾಚಿಸಿಕೊಂಡು ಉಸ್ತುವಾರಿ ಸಚಿವರು 10:30 ಗಂಟೆಗೆ ತುಂಬೆಯಲ್ಲಿ ಮೀಟಿಂಗ್ ಕರೆದ ಕಾರಣ ನನ್ನ ತುಂಬೆ ಮೀಟಿಂಗ್ ಕೂಡ ನನ್ನ ಕ್ಷೇತ್ರದಲ್ಲಿ ಆಗೋ ಕಾರಣ ಅಲ್ಲಿ ಇರಬೇಕಾದ ನನ್ನ ಕರ್ತವ್ಯ, ಅದಕ್ಕಾಗಿ ಸ್ವಲ್ಪ ಬೇಗ ಮಾತಾಡಿಕೊಂಡು ಅವಕಾಶ ಪಡೆದ ವ್ಯವಸ್ಥೆ ನಾನು ಇವತ್ತು ಮಾಡ್ತೇನೆ. ಅವಕಾಶ ಕೊಟ್ಟೋದಕ್ಕೆ ನಿಮಗೆ ಧನ್ಯವಾದ ಕೂಡ ನಾನು ಸಲ್ಲಿಸುವಂಥದ್ದು. ಅತ್ಯಂತ ಸಂತೋಷವಾಗ್ತದೆ. ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ಉಳ್ಳಾಲ ಇದರ ಕಚೇರಿಯನ್ನು ನೀವು ನಮಗೆ ಇವತ್ತು ಉದ್ಘಾಟನೆ ಇವತ್ತು ಮಾಡಲಿಕ್ಕೆ ನಾನು ಯಾವಾಗಲೂ ಮಾತನ್ನು ಹೇಳ್ತೇನೆ. ಪ್ರತಿಯೊಂದು ಉದ್ಯೋಗ ಕೂಡ ಆ ಉದ್ಯೋಗ ಸಣ್ಣದಿರಲಿ, ಉದ್ಯೋಗ ದೊಡ್ಡದಿರಲಿ, ಆ ಪ್ರತಿಯೊಂದು ಉದ್ಯೋಗ ಕೂಡ ಅದರದಾದ ಗೌರವ ಇದೆ, ಅದರದ ಸ್ವಾಭಿಮಾನ ಇದೆ. ಬಹುಶಃ ತಾವೆಲ್ಲರೂ ಕೂಡ ಇವತ್ತು ಈ ಒಂದು ಧ್ವನಿ ಮತ್ತು ಬೆಳಕು ಈ ಒಂದು ವ್ಯಾಪಾರವನ್ನು ಇವತ್ತು ಪ್ರಾರಂಭ ಮಾಡಿ ಸ್ವಾಭಿಮಾನ ಮತ್ತು ನೆಮ್ಮದಿಯನ್ನು ಮತ್ತು ಬದ್ಧತೆಯನ್ನು ತನ್ನ ಕೆಲಸ ಮಾಡಿಕೊಂಡು ನೀವು ನಿಮ್ಮ ಕುಟುಂಬ ಅತ್ಯಂತ ಸ್ವಾಭಿಮಾನ ಬದುಕನ್ನು ಕಾಣುವ ಜೊತೆಯಲ್ಲಿ ಎಲ್ಲರಿಗೂ ಕೂಡ ವಿಶೇಷವಾದ ಗೌರವ ಮತ್ತು ಸಮಾಜದಲ್ಲಿ ತಮ್ಮದೇ ಕೊಡುವ ರೀತಿಯಲ್ಲಿ ತಮ್ಮ ಕೆಲಸ ಮಾಡಿಕೊಂಡಿರೋದು ಅತ್ಯಂತ ಸಂತೋಷ. ಅದಕ್ಕೆ ತಾವು ಇವತ್ತು ಶ್ರಮಪಟ್ಟು ವಹಿಸ್ಕೊಳ್ತೀರ. ಯಾಕೆ ನಾನು ಶ್ರಮ ಹೇಳೋದು ಅಂತ ಹೇಳಿದರೆ, ನಿಮಗೆ ಯಾವ ಟೈಮ್ ಅಂತ ಇಲ್ಲ. ಬೆಳಿಗ್ಗೆ ಕೂಡ ನೀವು ಬೆಳಕು ಲೈಟ್ ಫಿಟ್ ಮಾಡಬೇಕು, ರಾತ್ರಿ 1 ಗಂಟೆ, ರಾತ್ರಿ 12 ಗಂಟೆ, ಮತ್ತು ನಿಮಗೆ ಬರೋ ಆರ್ಡರ್ಗಳೆಲ್ಲ 2 ದಿವಸ ಮುಂಚೆ ಅರ್ಜೆಂಟ್ ನೌಶಾದ್ ಬಲಗೋದಿನ ಎಲ್ಲ ಅರ್ಜೆಂಟ್ ಆಗೋಡು ಅಂತ ಏನದ ಯುವ ಪಾಪ ಏನಾದರೂ ಮಾಡಿಕೊಂಡು ಕೈಕಲ್ಲು ಹಾಕಿ ಭಾಳ ಚೆನ್ನಾಗಿ ಹೌದು. ಯಾಕೆ ಇವತ್ತು ಮೈಕ್ ಮತ್ತು ಲೈಟ್ ಅದು ಎಲ್ಲ ಕಾರ್ಯಕ್ರಮದ ಹೃದಯ ಭಾಗ. ಅದು ಹಾರ್ಟ್ ಆಫ್ ದಿ ಫಂಕ್ಷನ್ ಈ ಸೌಂಡ್ ಆ್ಯಂಡ್ ಮೈಕ್. ಯಾವಷ್ಟೇ ಚೆನ್ನಾಗಿರೋ ಫಂಕ್ಷನ್ ಮಾಡಿ ನಿಮ್ಮ ಸೌಂಡು ಮತ್ತು ಮೈಕ್ ಇಲ್ಲದಿದೆ ಆ ಫಂಕ್ಷನ್ಗೆ ಯಾವುದೂ ಇಲ್ಲ, ಉಸಿರಿಲ್ಲದಂಥ ಪರಿಸ್ಥಿತಿ ಆಗ್ತದೆ. ಆದ ಕಾರಣ ಹೃದಯ ಭಾವ ಯಾವುದೇ ಒಂದು ಕಾರ್ಯಕ್ರಮದ ದೊಡ್ಡ ಹೃದಯ ಯಾವುದು ಅಂತ ಹೇಳಿದರೆ ಅದು ಸೌಂಡ್ ಮತ್ತು ನಿಮ್ಮ ಬೆಳಕು ಅಂತ ಮತ್ತು ಧ್ವನಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಬ್ಬರು ಕೂಡ ಏತೆ ಜನ ದೊಡ್ಡ ಮಲೆ ವಿಚಾರತ್ತು ಆತನ ಸ್ಟೇಜ್ ಮತ್ತು ವಿಚಾರತ್ತು ಮೈಕ್ ಒಂಜಿ ಸರಿ ಉಣ್ಣ ಮಾರ ತೂಲೆ ಅಂತ ಪನ್ಪುಣಂಜಿ ಆತನ ಬರ್ಬೋದು ಯಾರು ಅಂಚೆ ಅನ್ಪೆ ಒಂಜಿ ಕಾರ್ಯಕ್ರಮಗಳ ಬೇತೆ ಬರೋ ಬುಕ್ಕೋ ತೂಲೆ ಮೈಕ್ ಒಂಜಿ ಮಾತ್ರ ಸರಿ ಇಪ್ಪಾಡು. ಇಲ್ಲಾಂದ್ರೆ ಏನು ಕೂಡ ಬೇರೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಮೈಕ್ ಇಲ್ಲದೆಂತ ಸುಖ. ಆದ ಕಾರಣ ತಮ್ಮ ಒಂದು ಕೆಲಸದ ಆ ನೈಪುಣ್ಯತೆ ಮತ್ತು ಒಂದು ಶ್ರಮ ಯಾವುದೇ ಸಂದರ್ಭದಲ್ಲಿ ಕೂಡ ತಾವು ಹೋಗಿ ಅದನ್ನು ಇರುವಂಥ ಬದ್ಧತೆ ಮತ್ತು ಅದಕ್ಕೆ ಅಲ್ಲಿ ಕೂಡ ಲಾಸ್ಟಿಗೆ ಎಲ್ಲ ಕೂಡ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಎಲ್ಲ. ಆದ ಕಾರಣ ನಂತರ ಅದು ಕೂಡ ನಿಮಗೆ ಬರುತ್ತೆ. ಇದನ್ನೆಲ್ಲ ಕೂಡ ಸುಧಾರಿಸಿಕೊಂಡು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದರಲ್ಲಿ ಎಲ್ಲ ತಾವು ಸುಧಾರಿಸಿಕೊಂಡು ಎಲ್ಲರ ನೆಮ್ಮದಿಯಿಂದ ಸಂತೋಷದಿಂದ ಇರುವಂಥ ವಾತಾವರಣ ತಾವು ಇವತ್ತು ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಿಮ್ಮ ಇದೊಂದು ಅಚ್ಚುಕಟ್ಟಾಗಿ ಬಹುಶಃ ನಿಮಗೆ ಇರುವಂಥ ಒಂದು ಸಂಘಟಿತರಾಗಿ ನೀವು ಪರಸ್ಪರ ಒಬ್ಬರಿಗೊಬ್ಬರು ನೆಟ್ವರ್ಕ್ ಮಾಡಿಕೊಂಡು ಒಬ್ಬರ ಕಷ್ಟ ಕಾಲದಲ್ಲಿ ಇನ್ನೊಬ್ಬನ ಭಾಗವಹಿಸೋದು, ಇನ್ನೊಬ್ಬನ ಸಂತೋಷದಲ್ಲಿ ನೀವು ಭಾಗವಹಿಸೋದು, ಅದರ ಮುಖಾಂತರ ನೆಟ್ವರ್ಕ್ ಮಾಡಿಕೊಂಡು ಒಂದು ಸಂಘ ಮಾಡಿದ್ದು ನನಗೆ ಅತ್ಯಂತ ಸಂತೋಷ. 10 ಕೈಗಳು ಸೇರಿದರೆ ಯಾವ ಕೆಲಸ ಕೂಡ ಫೇಲ್ ಆಗೋದಿಲ್ಲ, ಎಲ್ಲ ಕೂಡ ಯಶಸ್ವಿ. ಹಾಗೆ ಅದಕ್ಕೆ ಕೋಆಪರೇಟಿವ್ ಸೆಕ್ಟರ್ ಯಶಸ್ವಿ ಯಾಕಂತ ಹೇಳಿದರೆ 10 ಕೈಗಳು ಒಟ್ಟಿಗೆ ಸೇರಿದಾಗ ನೀವು ಏನೆಲ್ಲ ಕೆಲಸ ಒಂದು ಯೋಜನೆ ಮಾಡ್ತದೆ ಎಲ್ಲ ಕೂಡ ಅತ್ಯಂತ ಯಶಸ್ವಿ ಆಗ್ತದೆ. ಧ್ವನಿ ಮತ್ತು ಬೆಳಕು ಮಾಲಕರ ಸಂಘ ತಾವು ಏನು ಇವತ್ತು ಕಾರ್ಯಕ್ರಮ ತಾವಿತ್ತು ಹಮ್ಮಿಕೊಂಡಿದ್ದೀರಾ, ಮುಂದಿನ ದಿನಗಳಲ್ಲಿ ಒಂದು ಉಳ್ಳಾಲ ವಲಯದ ಧ್ವನಿ ಮತ್ತು ಬೆಳಕಿಗೆ ವಿಶೇಷದ ಗೌರವ ಪಡೆಯುವಂಥ ಅವಕಾಶ ಆಗಲಿ. ನೀವು ಕೂಡ ಆಧುನಿಕ ಮತ್ತು ತಂತ್ರಜ್ಞಾನ ಬಂದಾಗ ಅಲೆದರ ಜೊತೆಯಲ್ಲಿ ಹೊಸತಾದ ಆಧುನಿಕ ಮತ್ತು ತಂತ್ರಜ್ಞಾನ ಅಳವಡಿಸಿಕೊಂಡು ಹೋಗುವಂಥ ಎಲ್ಲ ವ್ಯವಸ್ಥೆಯನ್ನು ಮತ್ತು ಆಲೋಚನೆಯನ್ನು ನೀವು ಈಗಲೇ ಪ್ರಾರಂಭ ಮಾಡೋದು ಅವಕಾಶ ಆಗಬೇಕಾಗ್ತದೆ. ಅದಕ್ಕೆ ನೀವು ಎಲ್ಲೆಲ್ಲಿ ಬೆಂಗಳೂರು, ಡೆಲ್ಲಿ, ಅಮೇರಿಕಾದಲ್ಲಿ ನೋಡಬೇಕಂತಿಲ್ಲ. ನೌಶಾದ್ ಅವರು ಇದ್ದಾರೆ, ಅವರನ್ನು ನೋಡಿ ಎಲ್ಲ ಟೆಕ್ನಾಲಜಿ, ಎಲ್ಲ ಆಧುನಿಕ, ಎಲ್ಲ ತಂತ್ರಜ್ಞಾನ ಅವರ ಕೈಯಲ್ಲಿದೆ.
ಅವರು ಕೂಡ ಸಣ್ಣದಿಂದಲೇ ಪ್ರಾರಂಭ ಆಗಿ ಇವತ್ತು ರಾಜ್ಯ ಅಲ್ಲ ದಕ್ಷಿಣ ಭಾರತದಲ್ಲಿ ಫಸ್ಟ್ ದೊಡ್ಡ ಫಂಕ್ಷನ್ ಇದೆ ಅವರಿಗೆ ಇವತ್ತು ಕಾಲ್. ಅದು ಹೇಗೆ ಅಂತ ತಾವು ಕೂಡ ಬರೀ ಒಬ್ಬರನ್ನ ಔಷಧ ಅಲ್ಲ, ಪ್ರತಿಯೊಂದು ಕಡೆಯಲ್ಲಿ ಕೂಡ ಧ್ವನಿ ಮತ್ತು ಬೆಳಕಿನಲ್ಲಿ ಔಷಧನದ್ದಾಗಲಿಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನ ಆಗಬೇಕು. ಅತ್ಯಂತ ದೊಡ್ಡ ಹೆಸರು ಬರುವಂಥ ವಿಚಾರ ಇವತ್ತು ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಹಿಂದೆ ಒಂದು ಕಾಲ ಇತ್ತು, ನಮಗೊಂದು ಮೈಕ್ ಬೇಕಾದರೆ ಕಾಸರಗೋಡು ಕಣ್ಣೂರಿಗೆ ಹೋಗಿ ತರುವಂಥ ಪರಿಸ್ಥಿತಿ ಇತ್ತು ಅವ್ರದ್ದು ಆ ಸೌಂಡು. ಈಗ ಅವರನ್ನು ಕೂಡ ಬೀಟ್ ಮಾಡುವಂಥ ಸೌಂಡು ಮತ್ತು ಲೈಟ್ ನಮ್ಮ ಜಿಲ್ಲೆಯಲ್ಲಿ ನಮಗೆ ಅತ್ಯಂತ ಇವತ್ತು ಸಂತೋಷ ವಿಚಾರ. ಅದು ನಿಮ್ಮೆಲ್ಲರ ಶ್ರಮ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ತಾವು ಯಾರೆಲ್ಲ ಇವತ್ತು ಇದರಲ್ಲಿದ್ದೀರಾ, ನಿಮಗೆ ದೇವರು ಅತ್ಯಂತ ದೊಡ್ಡ ಒಂದು ಶಕ್ತಿ ಕೊಡೋದಾಗಲಿ, ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಬರಲಿ, ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ಅವು ದೊಡ್ಡ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ವಿಚಾರ ಹಮ್ಮಿಕೊಳ್ಳುವಂಥ ವ್ಯವಸ್ಥೆ ಮಾಡಿ, ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮ ಮಕ್ಕಳನ್ನು ದೊಡ್ಡ ಸ್ಥಾನಕ್ಕೆ ತಗೊಂಡು ವ್ಯವಸ್ಥೆಗೆ ತಾವೆಲ್ಲ ಇವತ್ತು ಬದ್ಧರಾಗುವಂಥ ಅವಕಾಶ ಇವತ್ತು ಆಗಬೇಕಂತ ಕೂಡ ನಾನು ನಿಮ್ಮ ಹತ್ರ ಕೇಳಿಕೊಂಡು ಬಹುಶಃ ಅತ್ಯಂತ ಯಶಸ್ವಿ ಆಗುವಂಥ ಕಾರ್ಯಕ್ರಮ ನೆರವೇರಲಿ. ಒಬ್ಬ ಸೋದರನಾಗಿ ಕ್ಷೇತ್ರದ ಪ್ರತಿನಿಧಿಯಾಗಿ ನಿಮ್ಮ ಸಂಘ ಸಂಸ್ಥೆಗಳಿಗೆ ಏನೆಲ್ಲ ಸಹಕಾರ ಬೇಕಾ ನಾನು ಮುಂದೆ ನಿಂತು ನಾನು ಎಲ್ಲ ಸಹಕಾರ ಹಂತದಲ್ಲಿ ಕೊಡುವಂಥ ಕೆಲಸ ಖಂಡಿತವಾಗಿಯೂ ನಾವು ಮಾಡ್ತೇವೆ. ನನ್ನ ಮಂಗಳೂರಿನ ಮಿತ್ರರು ಬಂದು DCF ಆಗಾಗ ಬಹುಶಃ ಈ ಕೋವಿಡ್ ಸಂದರ್ಭದಲ್ಲಿ ಅತ್ಯಂತ ತೊಂದರೆಗೊಳಪಟ್ಟವ್ರು ಯಾರು ಅಂತ ಹೇಳಿದರೆ ಬಹುಶಃ ಅತ್ಯಂತ ತೊಂದರೆಗೊಳಪಟ್ಟವ್ರು ಮೈಕ್ ಮತ್ತು ಬಹುಶಃ ಬೆಳಕಿನವರನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿ ಎಲ್ಲ ಕೂಡ ಮಾತಾಡಿದೆ, ಯಾವುದಾದ್ರೂ ಒಂದು ರೀತಿಯಿಂದ ಅವರಿಗೆ ಏನಾದರೂ ಒಂದು ರೀತಿಯಿಂದ ಸಹಕಾರ ಕೊಡೋ ಕೆಲಸ ಆಗಲೇಬೇಕು ಅಥವಾ ಅವರಿಗೊಂದು ಅವಕಾಶ ಮಾಡಿಕೊಳ್ಳೋ ವ್ಯವಸ್ಥೆ ಆಗಬೇಕಂತೇಳಿ. ಅದು ತಾವು ಇದನ್ನೆಲ್ಲ ಬಲ ತಾಳ್ಮೆಯಿಂದ ಅಚ್ಚುಕಟ್ಟಾಗಿ ಇದನ್ನು ನಿಭಾಯಿಸ್ಕೊಂಡು ಹೋಗ್ತಿರೋದು ನಿಮ್ಮ ಒಂದು ವಿಶೇಷವಾದ ವ್ಯಕ್ತಿತ್ವ ಮತ್ತು ಸಂಸ್ಕೃತಿಗೆ ಕೊಟ್ಟಂಥ ದೊಡ್ಡ ಕೊಡುಗೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಈ ಒಂದು ರಸ್ತೆಗೆ ಸಂಬಂಧ ಪ್ರವೀಣ್ ಅವರು ಹೇಳಿದ್ದಾರೆ ಈಗಾಗಲೇ. ಯಾಕೆಂತ ಹೇಳಿದರೆ ಇದೆಲ್ಲ ಕೂಡ ಪ್ರಮುಖವಾದ ರಸ್ತೆ. ಆ್ಯಕ್ಚುಲಿ ಇದಕ್ಕೆ ಸೆಂಟ್ರಲ್ ನಾನು ಬಹುಶಃ ಯಾವುದು ಬರಲಿ ನಾನೇ ಇದಕ್ಕೆ ಸುಮಾರು 25 ಕೋಟಿ ರೂಪಾಯಿ ಇವತ್ತು ಸ್ಯಾಂಕ್ಷನ್ ಆಗಿ ಅಲ್ಲಿಂದ ಇದು ಅಗಲೀಕರಣ ಆಗಬೇಕು. ತೊಕ್ಕೋಟಿಂದ ಇಲ್ಲಿಯ ತನಕ ನಮ್ಮ ಕೆಲಸ ಪ್ರಾರಂಭ ಆಗಿದೆ. ಬಹುಶಃ ಮುಂದಿನ 6 ತಿಂಗಳಲ್ಲಿ ಈ ರಸ್ತೆ ಕೂಡ ಇತ್ತು ಚತುಷ್ಪಥ ರಸ್ತೆ ಆಗುವಂಥ ಕೆಲಸ. ಪ್ರಾಬ್ಲಮ್ ಯಾರಿಗೆ? ನಿಮಗೆ ನಿಮ್ಮ ಈ ಸ್ಪೀಕರ್ ಮಾಲಿಕೆ ತಗೊಂಡು ಈ ಆ್ಯಂಪ್ಲಿಫೈರ್ ಕೆಳಗೆ ಬೀಳುವಂಥ ಪರಿಸ್ಥಿತಿ ಇದ್ದಾಗ ಗುಂಡಿಯಲ್ಲಿ ಬಿದ್ದು ಅದು ಇದೆಲ್ಲೋ ಕೂಡ ಸರಿಸಮಾನಾಗಿ ಬರೋದು ಅವಕಾಶ ಖಂಡಿತವಾಗಿ ಆಗ್ತದೆ ಅಂತ ಹೇಳಿಕೊಳ್ತಾ ಅತಿ ಶೀಘ್ರದಲ್ಲಿ ಇದು ಮುಗಿತದೆ. ಇದಕ್ಕೆ ಅನುದಾನ ಕೂಡ ಈಗಲೇ ಬಿಡುಗಡೆ ಹಿಂದೆ ಉಸ್ತುವಾರಿ ಸಚಿವರಿಗಿದ್ದಾಗಲೇ ಬಿಡುಗಡೆ ಮಾಡಿದೆ ಅಂತ ಹೇಳಿಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವ್ಯಕ್ತಿ ಹರೇಕಲ ಹಾಜಬ್ರು ತನಗಾಗಿ ಏನು ಮಾಡದೆ ಪರರಿಗಾಗಿ ಶಿಕ್ಷಣ, ಒಂದು ಗ್ರಾಮೀಣ ಭಾಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಆಶಯದಿಂದ ಅಲ್ಲಿ ಶಾಲೆಯನ್ನು ನಿರ್ಮಿಸುವುದರ ಮೂಲಕ ಆ ಭಾಗದ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸಿದಂಥ ಒಂದು ಮೇರು ವ್ಯಕ್ತಿತ್ವದ ಒಂದು ವ್ಯಕ್ತಿ ಹರೇಕಲ ಹಾಜಬ್ರವರು. ಮೊನ್ನೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಅವರ ಮಡಿಗೆ ಬಂದಿದೆ. ಆ ರೀತಿಯಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಸಂಘ ಸಂಸ್ಥೆಗಳು ಸಾವಿರ ಅಭಿನಂದನೆಗಳನ್ನು ಇವರಿಗೆ ಸಲ್ಲಿಸಿದೆ. ಈ ರೀತಿಯಾಗಿ ಇವತ್ತು ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ವತಿಯಿಂದ ಕೂಡ ಅವರ ಒಂದು ಸಂದರ್ಭದಲ್ಲಿ ಗೌರವವನ್ನು ಸಂದಾಯ ಮಾಡುವಂಥ ಸಂದರ್ಭ ಒದಗಿದೆ ಅಂತ ಹರೇಕಲ ಹಾಜಬ್ರೆ ಒಂದು ಅವರ ಜೀವವೇ ಜೀವನವಾಗಿದೆ. ಜೀವವೇ ಜೀವನ, ತನಗಾಗಿ ಪರರಿಗಾಗಿ ಸೇವೆಯನ್ನು, ಶಿಕ್ಷಣದಲ್ಲಿ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಅಕ್ಷರ ಸಂತ ಎಂಬ ನಾಣ್ಣುಡಿಯನ್ನು ಸಾರ್ವಜನಿಕರೆಂದರೆ ಪ್ರಶಂಸೆಗೆ ಒಳಪಟ್ಟಿದ್ದಾರೆ. ಹರೇಕಲ ಹಾಜಬ್ರವರಿಗೆ ಅಭಿಮಾನಪೂರ್ವಕವಾಗಿ ಅಭಿನಂದನೆಗಳು. ಕಾರ್ಗಿಲ್ ಯೋಧ, ನಿವೃತ್ತ ಕಾರ್ಗಿಲ್ ಯೋಧ ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ ಇವರನ್ನು ಅಭಿನಂದನಾ ಆಸನಕ್ಕೆ ಆಹ್ವಾನ ಮಾಡ್ತಾ ಇದ್ದೇವೆ. ಬಂಧುಗಳೇ, 20 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ ಕಾರ್ಗಿಲ್ ಯುದ್ಧದ ಆಪರೇಷನ್ ವಿಜಯ್ ಕಾರ್ಯಾಚರಣೆಯಲ್ಲಿ ಆಪರೇಷನ್ ಸ್ಟಾರ್, ಆಪರೇಷನ್ ವಿಜಯ್ ಪದಕ ಗಳಿಸಿರುವ ದಕ್ಷಿಣ ಕನ್ನಡದ ಏಕೈಕ ಯೋಧನಾಗಿ ಪ್ರವೀಣ್ ಶೆಟ್ಟಿಯವರು ದೇಶಕ್ಕೆ ಸೇವೆಯನ್ನು ನೀಡಿದ್ದಾರೆ. ಅವರಿಗೆ ನಿನ್ನೆ ತಾನೇ ಅವರು ಮಾಡಿದಂಥ ದೇಶಕ್ಕೆ ನೀಡಿದಂಥ ಸೇವೆಯನ್ನು ಗೌರವಿಸಿ ನಿನ್ನೆ ತಾನೇ ಅವರಿಗೆ ಇಂಡಿಯನ್ ಎಂಪೈರ್ ಯೂನಿವರ್ಸಿಟಿ ಯೂನಿವರ್ಸಲ್ ಡೆವಲಪ್ಮೆಂಟ್ ಕೌನ್ಸಿಲ್ UDC ಇದರ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿ ಕೂಡ ಅವರಿಗೆ ನಿನ್ನೆ ಪ್ರದಾನ ಆಗಿದೆ. ಅಂಥ ಒಂದು ವ್ಯಕ್ತಿತ್ವದ ಒಂದು ಸಂದರ್ಭದಲ್ಲಿ, ಅವರ ಶುಭ ಸಂದರ್ಭದಲ್ಲಿ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ವತಿಯಿಂದ ನಾವು ಅಭಿನಂದಿಸುವ ಅರ್ಥಪೂರ್ಣವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ಮತ್ತು ವೇದಿಕೆಯಲ್ಲಿ ಅತಿಥಿಗಳು ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ, ಸನ್ಮಾನಿಸಬೇಕಾಗಿ ವಿನಂತಿ.
ಅವರ ಬಗ್ಗೆ ಪರಿಚಯವನ್ನು ಹಾಜಬ್ಬರ್ ಇರ್ಬೋದು, ಪ್ರವೀಣ್ ಶೆಟ್ಟಿ ಇರ್ಬೋದು, ಅವರ ಪರಿಚಯ ತಿಳಿಸಿದರೆ ಒಂದು ಗಂಟೆಯಷ್ಟು ಹೆಚ್ಚು ಇಡೀ ದಿನ ಹೇಳಿದಷ್ಟು ಅವರ ಸಾಧನೆಗಳುಂಟು. ಅದು ಸಂಕ್ಷಿಪ್ತವಾಗಿ ಅವರ ವಿಷಯಗಳನ್ನು ತಿಳಿಸುತ್ತಾ ಈ ಒಂದು ಪ್ರವೀಣ್ ಶೆಟ್ಟಿ ಪೇಲಾರ್ ಮೇಗಿನ ಮನೆ ಇವರಿಗೆ ಗೌರವದ ಸನ್ಮಾನವನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಪ್ರೇಮ್ ಪ್ರಕಾಶ್ ಡಿಸೋಜ ಇವರು ಅಭಿನಂದನಾ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ಕಡಲ ತಡಿಯ ನಾಡು ನಮ್ಮ ಉಳ್ಳಾಲದಲ್ಲಿ ಕಡಲಿನ ವಿಹಾರಕ್ಕೆ ಬರುವವರು ಕಡಲಿನ ಒಂದು ಅರ್ಭಟಕ್ಕೆ ಸಿಲುಕಿದಾಗ ಅವರನ್ನು ಜೀವ ರಕ್ಷಣೆ ಮಾಡಿದಂಥ ವ್ಯಕ್ತಿ ಪ್ರೇಮ್ ಪ್ರಕಾಶ್ ಡಿಸೋಜ. ಉಳ್ಳಾಲ ಹೊಯ್ಗೆಯಲ್ಲಿ ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಮೂಲಕ 20 ವರ್ಷಗಳಿಂದ ಉಳ್ಳಾಲದ ಭಾಗದಲ್ಲಿ ಬರುವಂಥ ಅನಾಥ ಶವಗಳನ್ನು ಅದು ಸಮುದ್ರದಿಂದ ಮೇಲೆ ಕೆತ್ತಿ ಅದನ್ನು ಆ ಒಂದು ಇಲಾಖೆಗೆ ಒಪ್ಪಿಸುವುದರ ಮೂಲಕ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಪ್ರೇಮ್ ಪ್ರಕಾಶ್ ಡಿಸೋಜರವರು. ಜೀವರಕ್ಷಕರಾಗಿ ಕಡಲ ತಡಿಯಲ್ಲಿ ಉಳ್ಳಾಲ ಹೊಯ್ಗೆ ಭಾಗದಲ್ಲಿ ನದಿಯಲ್ಲಿ ಬರುವಂಥ ಅನಾಥ ಶವಗಳನ್ನು ಮೇಲೆ ಕೆತ್ತಿ ಅದರೊಂದು ಕ್ರಿಯಾಕರ್ಮಗಳನ್ನು ಮಾಡುವುದರಲ್ಲಿ ಒಂದು ಶಾಂತಿಯ ಕಂಪನ್ನು ಹರಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ನಾಯಕರುಗಳು ಮಾಡುತ್ತಾ ಇದ್ದಾರೆ. ಅವರಿಂದ ಅದು ಸಾಧ್ಯವಾಗುತ್ತದೆ ಎನ್ನುವುದು ನಮಗಿಲ್ಲಿ ಅರ್ಥ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ನಮ್ಮ ಇಲ್ಲಿನ ಶಾಸಕರು ಮಾಜಿ ಸಚಿವರೂ ಆದ UT ಖಾದರ್ ಅವರು ಹೇಳಿದಂತೆ ನಮ್ಮ ಮಸೀದಿಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ, ಚರ್ಚುಗಳಲ್ಲಿ, ಇನ್ನಿತರ ಸಾರ್ವಜನಿಕ ಸಮಾರಂಭಗಳಲ್ಲಿ ಯಾವುದೇ ಕಾರ್ಯಕ್ರಮಗಳ ಯಶಸ್ಸು ಅದು ನಡೆಯಬೇಕಾದಲ್ಲಿ ಅಲ್ಲಿ ಧ್ವನಿ ಮತ್ತು ಬೆಳಕು ಅತಿ ಅಗತ್ಯವಾಗುತ್ತದೆ. ಯಾವ ರೀತಿಯಲ್ಲಿ ಬೆಳಕು ಇಲ್ಲಿ ನಮಗೆ ಅಗತ್ಯವಾಗಿದೆ ಎಂದರೆ ಕತ್ತಲನ್ನು ಕೂಡ ಅಲ್ಲಿ ಬೆಳಕನ್ನು ಹರಿಸಿ ಆ ಕತ್ತಲಿಗೆ ಪರಿಹಾರವನ್ನು ನೀಡುವುದು ಇಲ್ಲಿನ ಬೆಳಕಿನಿಂದ ಮಾತ್ರ ಸಾಧ್ಯವಾಗುತ್ತದೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ 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 ಎಂದು ನಾವು ಸಾಧಾರಣವಾಗಿ ಕೇಳುತ್ತೇವೆ. ಅಂದರೆ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತದೆಡೆಗೆ ನಾವು ಮುಂದುವರಿಯಬೇಕಾಗಿದೆ. ಹಾಗಾದಲ್ಲಿ ಮಾತ್ರ ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ. ನಮ್ಮ ಸಮಾಜ ಬಯಸುತ್ತಾ ಇರುವುದು, ನಮ್ಮ ರಾಜ್ಯ ಬಯಸುತ್ತಾ ಇರುವುದು, ನಮ್ಮ ದೇಶ ಬಯಸುತ್ತಾ ಇರುವುದು ಶಾಂತಿಯನ್ನಾಗಿದೆ, ಶಾಂತಿಯ ಪ್ರತಿಪಾದಕರಾದ ನಾಯಕರನ್ನಾಗಿದೆ. ಆದ್ದರಿಂದ ಎಲ್ಲ ಧರ್ಮಗಳು ಶಾಂತಿಯ ಸಂದೇಶವನ್ನು ನೀಡುತ್ತದೆ. ಎಲ್ಲ ಧರ್ಮಗಳು ಅಕ್ಷರ ಜ್ಞಾನಕ್ಕೆ ಮಹತ್ವವನ್ನು ನೀಡುತ್ತದೆ. ಎಲ್ಲ ಧರ್ಮಗಳು ದೇಶ ಪ್ರೇಮಕ್ಕೆ ಮಹತ್ವವನ್ನು ನೀಡುತ್ತದೆ. ಆದ್ದರಿಂದ ಇಂದು ನಾವು ಇಲ್ಲಿ ಸಾಧಕರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಅದರಲ್ಲಿ ಪ್ರಮುಖರಾದ ಅಕ್ಷರ ಸಂತ ಹರೇಕಳ ಹಾಜಬ್ಬರವರು ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದರು. ಅವರ ಚಿಕ್ಕ ಒಂದು ವ್ಯಾಪಾರ, ಕಿತ್ತಳೆ ಹಣ್ಣಿನ ವ್ಯಾಪಾರ, ಆ ವ್ಯಾಪಾರವನ್ನು ಮಾಡಿ ಅವರು ಜ್ಞಾನವನ್ನು ಇಲ್ಲಿ ಸೂಸಬೇಕೆನ್ನುವ ಉದ್ದೇಶದೊಂದಿಗೆ ಅವರು ಸಾಧನೆಯನ್ನು ಮಾಡಿದರು. ರಾಷ್ಟ್ರವೇ ಅವರನ್ನು ಗುರುತಿಸಿತು. ಅದೇ ರೀತಿ ಮತ್ತೊಬ್ಬರು ನಮ್ಮ ಯೋಧ, ಅವರು ದೇಶದ ರಕ್ಷಣೆಗೆ ಬೇಕಾಗಿ, ಈ ದೇಶದ ರಕ್ಷಣೆಗೆ ಬೇಕಾಗಿ ಪ್ರವೀಣ್ ಶೆಟ್ಟಿಯವರು ಕಾರ್ಗಿಲ್ನಲ್ಲಿ ಪಾಕಿಸ್ತಾನದವರು ಭಾರತದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನೋಡುವಂತಹ ಸಂದರ್ಭ ತನ್ನ ಶರೀರವನ್ನು, ತನ್ನ ಕುಟುಂಬವನ್ನು, ತನ್ನ ಮನೆಯವರನ್ನು ಎಲ್ಲರನ್ನೂ ಮರೆತು ತನ್ನ ದೇಶ ನನಗೆ ಪ್ರಮುಖವಾಗಿದೆ ಎಂದು ತಿಳಿದು ಅಲ್ಲಿ ಹೋರಾಟ ಮಾಡಿ ಭಾರತ ದೇಶದ ರಕ್ಷಣೆಗೆ ನಿಂತಹ ಕಾರಣದಿಂದ ಅವರನ್ನು ಇಲ್ಲಿ ಅವರಿಗೆ ವಿಶೇಷವಾದ ಸನ್ಮಾನವನ್ನು ಮಾಡಲಾಯಿತು. ಈ ಸಮುದ್ರದಲ್ಲಿ ಬರುವ ಶವಗಳನ್ನು ಅಥವಾ ಸಮುದ್ರಕ್ಕೆ ಬಿದ್ದವರನ್ನು ರಕ್ಷಣೆ ಮಾಡಿದಂತಹ ಅವರಿಗೆ ಕೂಡ ಇಲ್ಲಿ ಸನ್ಮಾನವನ್ನು ಪ್ರೇಮ್ ಪ್ರಕಾಶ್ ರವರಿಗೆ ಸನ್ಮಾನವನ್ನು ಮಾಡಲಾಯಿತು. ಈ ಮೂಲಕ ಬೆಳಕು ಮತ್ತು ಧ್ವನಿ ಮಾಲಕ ಸಂಘದವರು ನಾವು ಕೇವಲ ಮೈಕ್ಗಳನ್ನು ಮಾತ್ರ ಒಂದೊಂದು ಕಡೆಗೆ ನಾವು ಕೊಡಲಿಕ್ಕೆ ಮಾತ್ರವಲ್ಲ, ಧ್ವನಿಯನ್ನು ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಮಾತ್ರವಲ್ಲ, ಧ್ವನಿಗೆ ಬೇಕಾಗಿ ಕೋಆಪರೇಷನ್ ಮಾಡಲಿಕ್ಕೆ ಮಾತ್ರವಲ್ಲ, ಅಥವಾ ಕತ್ತಲಿನಿಂದ ಬೆಳಕಿನೆಡೆಗೆ ಜನರನ್ನು ಕೊಂಡೊಯ್ಯುವ ಎಲ್ಲ ಚಟುವಟಿಕೆಗಳಿಗೂ ನಾವು ಎಂದೂ ಸಿದ್ಧರಾಗಿದ್ದೇವೆ ಎನ್ನುವಂತಹ ಸಂದೇಶವನ್ನು ಈ ಒಂದು ಸಂಸ್ಥೆಯ ಮೂಲಕ ಈ ನಾಡಿನಾದ್ಯಂತ ನೀಡಲಾಗುತ್ತಾ ಇದೆ. ಭಗವಂತನು ಎಲ್ಲರಿಗೂ
ಇದಕ್ಕೆ ಬೇಕಾಗಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುವ ಇದರ ಎಲ್ಲ ನಾಯಕರಿಗೂ ಭಗವಂತನ ವಿಶೇಷವಾದ ಆಶೀರ್ವಾದ ಲಭಿಸುವುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ನಾನು ದೀರ್ಘವಾಗಿ ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಎಲ್ಲರೂ ಬಹಳ ಪ್ರೀತಿಯೊಂದಿಗೆ ಐಕ್ಯತೆಯೊಂದಿಗೆ ಒಂದಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎನ್ನುವ ಭೇದ ಭಾವವಿಲ್ಲದೆ ಜೊತೆಯಾಗಿ ನಾವು ಮುಂದುವರಿದಲ್ಲಿ ನಮ್ಮ ರಾಷ್ಟ್ರ ಜಗತ್ತಿನಲ್ಲೇ ಅತ್ಯಂತ ಶಕ್ತಿಶಾಲಿಯಾದ ಅತ್ಯಂತ ಮಾಡೆಲ್ ಆದ ರಾಷ್ಟ್ರವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹ್ಯುಮ್ಯಾನಿಟಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಆರ್ ನೇಷನ್. ಮಾನವೀಯತೆ ನಮ್ಮ ದೇಶಕ್ಕೆ ಅತಿ ಅಗತ್ಯವಾಗಿದೆ. ಅದಕ್ಕೆ ಬೇಕಾಗಿ ಇಲ್ಲಿರುವ ದೇವಸ್ಥಾನಗಳು, ಇಲ್ಲಿರುವ ಚರ್ಚ್ಗಳು, ಇಲ್ಲಿರುವ ಮಸೀದಿಗಳು, ಅದರ ಗುರುಗಳು ಎಲ್ಲರೂ ಒಂದಾಗಿ ನಾವೆಲ್ಲರೂ ಮುಂದುವರಿಯೋಣ. ಅದಕ್ಕೆ ಭಗವಂತನು ನಮಗೆಲ್ಲರಿಗೂ ಅನುಗ್ರಹಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ನಾನು ಕೊನೆಗೊಳಿಸುತ್ತೇನೆ. ಸಿರಿಗನ್ನಡಂ ಗೆಲ್ಗೆ ಆಳ್ಗೆ ಏಳ್ಗೆ. ಜೈ ಕರ್ನಾಟಕ, ಜೈ ಹಿಂದ್, ಜೈ ಜಗತ್. ನಮಗೆ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸುತ್ತಾ ಉಪಸ್ಥಿತಿರುವಂಥ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ, ಧರ್ಮಗುರುಗಳು, ಸಂತ ಸೆಬೆಸ್ಟಿಯನ್ ಚರ್ಚ್ ಪೆರ್ಮನೂರು. ಇದರ ಅಗತ್ಯತೆಯನ್ನು ಈಗ ತಾನೇ ನಾವು 2 ಭಾಷೆಗಳಲ್ಲಿ ಕೇಳಿದ್ದೇವೆ. ಗಾಡ್ ಈಸ್ ಲೈಟ್, ಭಗವಂತನೇ ಬೆಳಕು. ಗಾಡ್ ಈಸ್ ಆಲ್ಸೋ ಧ್ವನಿ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕಂದರೆ ಬೈಬಲಲ್ಲಿ ಹೇಳಿದ ಪ್ರಕಾರ ಪ್ರಪ್ರಥಮ ಶಬ್ದ ದೇವರಿಂದ ಬಂದದ್ದು ಲೆಟ್ ದೇರ್ ಬಿ ಲೈಟ್. ಲೆಟ್ ದೇರ್ ಬಿ ಲೈಟ್. ಲೈಟ್ ಆಗಬೇಕಾದ್ರೆ ಧ್ವನಿ ಬಂತು. ಮೊದಲು ಧ್ವನಿ ಬಂತು, ನಂತರ ಬೆಳಕು ಬಂತು. ಇನ್ನೊಂದು ವಿಷಯ ಇಲ್ಲಿ ಉದ್ಘಾಟನೆ ಮಾಡುವಾಗ ನನಗೆ ಭಾಳ ಗಮನ ಸೆಳೆದದ್ದು, ನೀವು ಅಡಿಕೆಗೆ ಜಲವನ್ನು ಹೊಯ್ದು ಉದ್ಘಾಟನೆಯನ್ನು ಮಾಡಿದ್ದು, ನೀರು, ಇದು ಎಲ್ಲ ನಮಗೆ ಜೀವದಾನವನ್ನು ಕೊಡುವಂಥ ಭಾಳ ಒಂದು ಅರ್ಥಗರ್ಭಿತವಾದ ಉದ್ಘಾಟನೆಯನ್ನು ಇವತ್ತು ನೀವು ಹಮ್ಮಿಕೊಂಡಿದ್ದೀರಾ. ಈ 2 ಭಾಷಣಗಳಲ್ಲಿ ನಾವೇನು ಮಾಡಬೇಕು, ಹಾಗೂ ನೀವೇನು ಮಾಡ್ತೀರಾ, ಅದಕ್ಕೆ ಪೂರಕವಾಗಿ ನಮಗೇನು ಅಭಿನಂದನೆಗಳು ಸಲ್ಲಬೇಕು, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಈ 3 ಧರ್ಮದ 3 ಸಾಧಕರನ್ನು ಈ ವೇದಿಕೆಯಲ್ಲಿ ಇವತ್ತು ನೀವು ಸನ್ಮಾನಿಸಿದ್ದೀರಾ. ನಿಮಗೆಲ್ಲರಿಗೂ ಕೃತಜ್ಞತೆ ಅರ್ಪಿಸ್ತಾ ಅಭಿನಂದನೆಯನ್ನು ಹೇಳುತ್ತಾ ಎಲ್ಲ ಒಳಿತಾಗಲಿ, ನಿಮಗೂ ಶುಭವಾಗಲಿ ಅಂತ ಹಾರೈಸುತ್ತಾ ನನ್ನ ಸಂದೇಶವನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಮನಸಾರೆ ಎನ್ನೊಂದು ಬೋಲುಪು ಅಂಚನೆ ಸೌಂಡ್ಸು ಮಾಲಕರ ಸಂಘ ಮಂಗಳೂರು ಅಂಚನೆ ಉಳ್ಳಾಲ ವಲಯ ಸಮಿತಿದ ಈ ಕಚೇರಿ ಉದ್ಘಾಟನೆದ ಸಮಾರಂಭ ಇನಿ ಭಾರಿ ಅದ್ದೂರಿಯಾದ ಭಾರಿ ಪೊರ್ಲೋಡು ಇನಿ ನಡತಿಂಚನಿ ಸಮಾರಂಭ ನನ್ನ ಮಿತ್ತಿಗಳ ಇಂಚನೆ ಇನಿ ಈ ಸಮಾರಂಭ ನಡತಂದಾನ್ಗಳ ನಮ್ಮ ಲೈಟ್ದ ದಿಗ್ಗಜರ ನಕಲು ಪೂರ ಈ ವೇದಿಕೆಡು ಉಳ್ಳೇರಿ ಅಂಚನೆ ಪೂರೆಲ್ಲ ಇನಿ ಒಟ್ಟಿಗೆ ಸೇರೋ ನನ್ನ ಬಂದ ನಂಗೆ ಎಂಕ್ಳಿಗೆ ಎಂಕೆ ವಿಶೇಷ ಎಂಕೆಲ್ಲ ಲೈಟಿಂಗ್ ದಕ್ಕಲಿಗೆಲ್ಲ ಮಾಲ ಭಾರಿ ಮಾಲ ಸಂಬಂಧ ಬಂಡ ಯಾನ್ ಅಕ್ಕಲೊಟ್ಟಿಗೆಲ್ಲ ಅಕ್ಕಲು ಎನ್ನೊಟ್ಟಿಗೆಲ್ಲ ಇರ್ತದೆ ಏತೋ ವರ್ಷ ಎಂಕಲ್ ಬೆಂತಿನಾಕಲು ನೀನಿ ಪೂರೆಲ್ಲ ಈ ವೇದಿಕೆ ತೂಪುಂಡ ಎಂಕ್ ಮಸ್ತ್ ಸಂತೋಷ ಒಂದುಂಡು ಮಸ್ತ್ ಎಂಕ್ ಮನಸ್ಸಡೆ ಒಂದು ಕೊಶಿತ ದಿನ ದಾಯಂತ ಪಂಡ ಇನಿ ಬೊಲುಪು ಅತಿ ಅಗತ್ಯ ಅಂಚನೆ ಸೌಂಡ್ಲ ಅತಿ ಅಗತ್ಯ ಆ ರಡ್ಡೆಲ್ಲ ಇನಿ ಕೊರಪನಂಜನ ಶಕ್ತಿ ಉಪ್ಪುಂಡ ಈ ಸೌಂಡ್ಸ್ ಪಕ್ಕ ಧ್ವನಿ ವರ್ಧಕ ಮಾತ್ರ ಸಾಧ್ಯ ಅಂಚನೆ ಈ ನಿತ್ಯ ಮಲ್ಲ ಲೈಟಿಂಗ್ ದಕ್ಕೆಲ್ಲ ಉಳ್ಳೇರಿ ಅಂಚನೆ ಎಲ್ಲೆಲ್ಲಿ ಆ ಲೈಟಿಂಗ್ ಮಲ್ಪನಕ್ಕೆಲ್ಲ ಉಳ್ಳೇರಿ ಉಪ್ಪುನ ಈ ಸಂದರ್ಭದಾದನು ಯಾನ್ ರಡ್ಡು ಪಾತೆರ ಪನ್ಪುಂದಾದ ಪಂಡ ಇನಿ ಲೋಕಡೆ ಮಲ್ಲ ಕೊರೋನಾ ಪನ್ಪುನ ಮಹಾಮಾರಿ ಬತ್ತದುಪ್ಪುನ ಈ ಸಂದರ್ಭ ಅಕ್ಕಲ್ನಕ್ಕಲ ಸಂಸಾರ ನಡಪೋನಂಚನ ಕಷ್ಟದ ದಿನ ಇನಿ ಆದುಂಡು ದಯ ಪಂಡ ಮಲ್ಪನಂಚನ ಬೇಲೆ ಇನಿ ಇಜ್ಜಿ ಮಲ್ಪೆರಕ್ಕೆ ತಕ್ಕಂದಿನ ಸಾದಿನಿ ತೋಜೊಂದುಪ್ಪನ ಈ ಸಂದರ್ಭ ನಮ್ಮ ಮಾತೇರಲ್ಲ ಮಲ್ಲ ಲೈಟಿಂಗ್ ತಗೊಂಡು ಹಾಕಲ್ಲ ಆಡು ಎಲ್ಲೇ ಲೈಟಿಂಗ್ ತಕ್ಕಲ್ಲ ಒಟ್ಟಿಗೆ ಸೇರೊಂದು ಅಕ್ಕಲ್ನಕ್ಕಲ್ಲ ಬೇನೆ ಬೇಸರನ್ನು ಏರೆಗೆರೆಗೆ ಎಂಚೆಂಚ ಬೋಡ ಇನ್ನು ಸುಧಾರ್ತಂದು ಬೋದು ನಮ್ಮ ಮಾತ ಒಂಜಿ ಅಪ್ಪನ ಜೋಕುಲ್ ಪನ್ಪನೇನು ಮನಸ್ಸಿಡ್ದಿ ಒಂದು ನಮ್ಮ ಎಡೆಡು ಒಪ್ಪುಗ ಅಂಚನೆ ಈ ಸಂಘ ಸಂಸ್ಥೆ ಇನಿ ಜಿಲ್ಲೆಡು ಇನಿ ಮಾಮಲ್ಲ ಶಕ್ತಿಯಾದ ಮೆರೆದಂಡು ನನ್ನ ಈ ಲೋಕಡೆ ಪ್ರಪಂಚಡೆ ಒಂದು ಆ ಲೈಟ್ ಅಂಚನೆ ಬೆಳಕುದ ಸಂಘ ಬೊಲೆದು ಬರಡು ಅಂಚನೆ ನನ್ನ ಮಿತ್ತಿಗೆ ಮೂಲು ನಡಪುನಂಚಿನ ಪೂರ ಕಾರ್ಯಗಳ ಅಪ್ಪೆ
ಭಗವತಿನ ಅಂಚನೆ ಪೂರ ದೇವರನ್ನ ಸಹಕಾರ ಪಡ ಅಂಚನೆ ಇತ್ತೆ ಮೂಜಿ ಸಾಧಕರ ನಮ್ಮ ಗುರುತಾದ ಅಕಲಿಗೆ ಸನ್ಮಾನ ಮಲ್ತಿನ ಅಂಚನ ಕಾರ್ಯ ಅತಿ ಅಮೂಲ್ಯ ಅಂಚನೆ ನನಮಿತ್ತಿಗೆ ಎರ ಪಾಪದ ಕುಲುಲ್ಲೆರ ಅಕಲೆಗೆ ಒಂಜಿ ಎಡ್ಡಾಯಿನ ಒಂಜಿ ಸಾಧಿನಿ ನಮ್ಮ ತೋಜ್ಪಾದು ಅಕಲೆಗೆ ದಾದ ವ್ಯವಸ್ಥೆ ಮಲ್ಪಣಂಚನ ಅಕಲ್ನ ಕಷ್ಟನ ಪರಿಹಾರ ಮಲ್ಪಣಂಚನ ವ್ಯವಸ್ಥೆಯನ್ನು ಈ ಸಂಘ ಮಲ್ಪೋಡೊಂದು ಪೂರೆಲ್ಲ ವಿನಂತಿ ಮಲ್ತೊಣ್ಣಿ ಅಂಚನೆ ಇನಿಯಂಕ ರೆಡ್ಡ ಪಾತ್ರೆ ಅವಕಾಶ ಮಲ್ತು ಕೊರ್ನಂಚಿನ ಪೂರ ನಿಖಿಲೆಗೆಲ್ಲ ಕೈಸಿ ಓಡಿಸೋದು ವಂದನೆ ಮಲ್ತೊಂದು ನನ್ನ ಪಾತ್ರೆ ಎರಡು ಲಾಸ್ಟ್ ಮಲ್ತಂದಿಲ್ಲ ಪೂರೆಲ್ಲ ಇಂಕೆ ಆಶೀರ್ವಾದ ಉಳ್ಳಾಲ ವಲಯ ಸಂಘಟನೆಯ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿದ್ದೇವೆ. ವೇದಿಕೆಯಲ್ಲಿರುವಂಥ ಮೂವರು ಗುರುಗಳನ್ನು ಪ್ರಥಮವಾಗಿ ವಂದಿಸ್ತಾ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯರನ್ನು ವಂದಿಸ್ತಾ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಸಂಘದ ಸದಸ್ಯರಿಗೆ, ಅದೇ ರೀತಿ ಬಂದಂಥ ಎಲ್ಲ ಅತಿಥಿಗಳನ್ನು ಆತ್ಮೀಯವಾಗಿ ವಂದಿಸ್ತಾ, ಕಳೆದ 6 ವರ್ಷಗಳಿಂದ ನಿರಂತರವಾಗಿ ನಮ್ಮ ಈ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೆ ಉತ್ತಮ ಪ್ರತಿಫಲವೆನ್ನುವಂತೆ ನಮ್ಮ ಮಂಗಳೂರು ತಾಲೂಕಿನ ಉಳ್ಳಾಲ ವಲಯದ ಸಂಘಟನೆ ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಅದರ 2ನೇ ಅಂಗವಾಗಿ ಇವತ್ತು ನೂತನ ಕಚೇರಿ ಉದ್ಘಾಟನೆ ಆಗಿದೆ. ಇದು ಬಹಳ ಸಂತೋಷದ ವಿಚಾರ. ಅದೇ ರೀತಿ ನಮ್ಮ ಸಂಘಟನೆಯ ವತಿಯಿಂದ 3 ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಇಂಥ ಒಂದು ಕಾರ್ಯಕ್ರಮ ನಮ್ಮ ಸಂಘಟನೆಯಿಂದ ಹಮ್ಮಿಕೊಳ್ಳುವಂಥದ್ದು ತುಂಬ ಖುಷಿಯ ವಿಚಾರ. ಹಲವಾರು ವರ್ಷಗಳಿಂದ ಈ ಸಂಘಟನೆಯನ್ನು ಈ ಮಟ್ಟಕ್ಕೆ ತರುವಲ್ಲಿ ಎಲ್ಲ ಸಂಘಟಕರ ಪ್ರಯತ್ನ ನಡೆದಿದೆ. ಅದರಲ್ಲಿ ನಮ್ಮ ಮಂಗಳೂರು ತಾಲೂಕಿನ ಶ್ರೀಯುತ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ಮಂಗಳೂರು ತಾಲೂಕು ಉತ್ತಮ ಸಂಘಟನೆಯನ್ನು ಹಮ್ಮಿಕೊಂಡಿದೆ. ಈ ವರ್ಷ 5 ವಲಯವನ್ನು ಮಂಗಳೂರು ತಾಲೂಕನ್ನು ಆಯೋಜಿಸಿದ್ದಾರೆ. ಉತ್ತಮವಾಗಿ ಸಂಘಟನೆ ಮುಂದುವರಿತಾ ಇದೆ. ನಾವೆಲ್ಲರೂ ಒಟ್ಟುಗೂಡಿದಾಗ ಇಂಥ ಒಂದು ವೇದಿಕೆ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗಬಹುದು ಅಂತ ಮಾತನ್ನು ಹೇಳ್ತಾ, ನಾವು ಒಗ್ಗಟ್ಟಾದಾಗ ಏನೆಲ್ಲ ಸಾಧಿಸ್ಬೋದು ಅನ್ನೋದಕ್ಕೆ ಈ ವೇದಿಕೆ ಸಾಕ್ಷಿ. ಇನ್ನಷ್ಟು ಒಳ್ಳೊಳ್ಳೆಯ ಯೋಜನೆಗಳು ನಮ್ಮ ಸಂಘಟನೆಯಿಂದ ಮುಂದುವರಿ, ಅದಕ್ಕೆ ನಮ್ಮ ಎಲ್ಲ ಸಂಘಟಕರು ಸಹಕಾರಿಯಾಗಿರ್ತಾರೆ ಅನ್ನೋಂಥ ಮಾತನ್ನು ಹೇಳುತ್ತಾ, ಇಂಥ ಉತ್ತಮವಾದ ವೇದಿಕೆಯನ್ನು ನಿರ್ಮಾಣ ಮಾಡಿರುವಂಥ ನಮ್ಮ ಉಳ್ಳಾಲ ವಲಯದ ಎಲ್ಲ ಅಧ್ಯಕ್ಷರಿಗೆ ಜೊತೆಗೆ ಎಲ್ಲ ಪದಾಧಿಕಾರಿಗಳಿಗೂ ಆತ್ಮೀಯವಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಧ್ವನಿ ಬೆಳಕು ಮಾಲಕರ ಸಂಘ ಇದರ ವಲಯಗಳಲ್ಲಿ ಒಂದಾದ ಮಂಗಳೂರು ಉಳ್ಳಾಲ ವಲಯ, ಇದರ ನೂತನ ಕಚೇರಿ ಉದ್ಘಾಟನಾ ಸಮಾರಂಭ ಹಾಗೂ ಸಾಧಕರಿಗೆ ಮಾಡಿದಂತಹ ಸನ್ಮಾನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ರಿಗೂ ನಾನು ನಮಸ್ಕಾರ ಹೇಳುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಾನು ಮಗದೊಮ್ಮೆ ನಮಸ್ಕಾರ ಹೇಳುತ್ತಾ, ನಾವು ಮಂಗಳೂರು ತಾಲೂಕು ಈ ವಿಭಾಗದ ತಾಲೂಕು ಧ್ವನಿ ಬೆಳಕು ಮಾಲಕರ ಸಂಘ ಇದರ ಕ್ಷೇಮ ನಿಧಿ ಬಗ್ಗೆ ನನಗೆ 2 ಮಾತನ್ನು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶಕ್ಕೆ ನಾನು ಧನ್ಯವಾದ ಹೇಳುತ್ತಾ, ಕ್ಷೇಮ ನಿಧಿ ಇದು ನಮ್ಮ ಧ್ವನಿ ಬೆಳಕು ಮಾಲಕರಿಗೆ ಅಥವಾ ಮಾಲಕರೊಟ್ಟಿಗೆ ಕೆಲಸ ಮಾಡುವ ಕಾರ್ಮಿಕರಿಗೆ ಏನಾದರೆ ಅಪಘಾತ ಅನಾಹುತಿ ಆದಲ್ಲಿ ನಾವು ಅವರಿಗೆ ಕೊಡುವಂತಹ ಸಹಕಾರ, ಧನ ಸಹಕಾರ ಇದೇ ಕ್ಷೇಮ ನಿಧಿ ಎಂದು ನಾವು ಹೇಳಲು ಇಚ್ಛಪಡುತ್ತೇವೆ. ಇದರಲ್ಲಿ ನಮ್ಮ ಸಂಘದಲ್ಲಿ ಸರಿಸುಮಾರು 300ಕ್ಕಿಂತ ಮೇಲುಗಳು ಮಾಲಕರಿದ್ದಾರೆ. ಸಂಘವು ಮಂಗಳೂರು ನಗರ, ಮಂಗಳೂರು ವಾಮಂಜೂರು, ಮಂಗಳೂರು ಕಾವೂರು, ಮಂಗಳೂರು ಸುರತ್ಕಲ್ ಹಾಗೂ ಮಂಗಳೂರು ಉಳ್ಳಾಲ ವಲಯದಲ್ಲಿ ಎಲ್ಲ ಮಾಲಕರನ್ನು ಸೇರುತ್ತಾ, ಹಾಗೂ ಅವರ ಕೆಳಗಡೆ ಇರುವಂತಹ ಕಾರ್ಮಿಕರು ಸರಿಸುಮಾರು 1200 ಮೇಲಕ್ಕೂ ಕಾರ್ಮಿಕರಿದ್ದಾರೆ. ಹಾಗಾಗಿ ನಾವು ಯಾವುದೇ ಒಂದು ನಮ್ಮ ಫ್ಯೂಚರ್ನಲ್ಲಿ ಯಾವುದೇ
ಅನಾಹುತಿ ಅದು ಹಾಗೆ ಯಾವುದೇ ಅಪಘಾತ ಆದಲ್ಲಿ ನಾವು ಅವರಿಗೆ ಸಹಾಯ ಮಾಡುವಂತಹ ಧನ ಸಹಾಯ ಇದೇ ನಾವು ಕ್ಷೇಮನಿಧಿ ಎಂದು ಹೇಳ್ತೇವೆ. ಇದಕ್ಕೆ ನಮ್ಮ ಮಾಲಕರು ಹಾಗೂ ನಮ್ಮ ಮಿತ್ರರು ಎಲ್ಲರೂ ಕೂಡ ಇದಕ್ಕೆ ಧನ ಸಹಾಯ ತನುಮನದಿಂದ ಧನ ಸಹಾಯ ಮಾಡಬೇಕಾಗಿ ನಾವು ಕೇಳಿಕೊಳ್ಳುತ್ತಾ, ಈ ಧನ ಸಹಾಯ ನಾವು ಹೇಗೆ ಇದನ್ನು ಒಟ್ಟಿಗೆ ಮೇಲಕ್ಕೆ ಕೊಂಡೋಗುವ ರೀತಿಯಲ್ಲಿ ನಾವು ಬರುವ ಇದೇ ತಿಂಗಳು ಅಕ್ಟೋಬರ್ 29ನೇ ತಾರೀಕಿಗೆ ಮಂಗಳೂರು ಪುರಭವನದಲ್ಲಿ ನಾವು ಒಂದು ಸಂಗೀತ ರಸಮಂಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಇದು ರಸಸಂಜೆ ಯಾವುದೇ ನಾವು ಮಾನಿಟರಿ ಬೆನಿಫಿಟ್ ಹಣ ಮಾಡಲಿಕ್ಕಂತ ನಮ್ಮ ಗಮ್ಮತ್ತಿಗಂತ ಮಾಡೋದಲ್ಲ. ಇದು ನಾವು ಕ್ಷೇಮನಿಧಿಯನ್ನು ಈ ಹಣವನ್ನು ಹೇಗೆ ನಾವು ಇನ್ನು ಕೂಡ ಗಟ್ಟಿ ಮಾಡಬಹುದು ಅಂತ ಹೇಳಿ ಒಂದು ಚಾರಿಟಿ ಫಂಡ್, ಫಂಕ್ಷನ್ ಟುವರ್ಡ್ಸ್ ಚಾರಿಟಿ ಅಂತ ಹೇಳಿ ಈ ರಸಸಂಜೆಯನ್ನು ನಾವು ಅಕ್ಟೋಬರ್ 29 ತಾರೀಕಿಗೆ ಪುರಭವನದಲ್ಲಿ ಆಯೋಜಿಸಲಾಗುತ್ತದೆ. ಇದಕ್ಕೆ ಮಹಾನ್ ಕಲಾವಿದರಾದಂತಹ ಪ್ಲೇಬ್ಯಾಕ್ ಸಿಂಗರ್ ಅಜಯ್ ವಾರಿಯರ್ ಹಾಗೂ ಅನುರಾಧ ಭಟ್, ಅಂತೆಯೇ ಸಂಗೀತ ರಾಜೀವ್ ಹಾಗೂ ನಮ್ಮ ಎದೆ ತುಂಬಿ ಹಾಡುವೆನು ಕಲರ್ಸ್ ಚಾನಲ್ಗಳಲ್ಲಿ ಕೀಬೋರ್ಡ್ ಆರ್ಟಿಸ್ಟ್ ಆಗಿ ದೀಪು, ನಿಹಾಲ್ ತೌರೋ ಇಂಡಿಯನ್ ಐಡಲ್ ಸಿಂಗರ್ನಲ್ಲಿ ಫೈನಲಿಸ್ಟ್ ಆಗಿ ಬಂದಂತಹ ನಿಹಾಲ್ ತೌರೋ ಇವರೆಲ್ಲ ಭಾಗವಹಿಸಿದ್ದಾರೆ. ಇವರಿಗೆ ನಾವು ಜಾಸ್ತಿ ಹಣ ಕೊಟ್ಟು ಅವರಿಗೆ ನಾವು ತರಿಸುವುದಿಲ್ಲ. ಅವರು ಕೂಡ ಚಾರಿಟಿ ಶೋ ಹೇಳಿ ತಮ್ಮ ತಮ್ಮ ಸಣ್ಣದಾದ ಖರ್ಚನ್ನು ಮಾತ್ರ ತಗೊಂಡು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ಮಾಡ್ತಿದ್ದಾರೆ. ಈಗ ಈ ಕಾರ್ಯಕ್ರಮಕ್ಕೆ ನಮಗೆ ಸರಿಸುಮಾರು ಒಂದು ಸ್ವಲ್ಪ ಖರ್ಚಿರ್ತದೆ, ನಿಮ್ಗೆ ಗೊತ್ತಿರ್ತದೆ. ಟೌನ್ ಹಾಲ್ ಆಗಲಿ ಆಗ ಧ್ವನಿ ಬೆಳಕು ನಮ್ಮದೇ, ಬಟ್ ಬೇರೆ ಬೇರೆ ಊಟದ ವ್ಯವಸ್ಥೆ ಹಾಗೂ ಆಚೀಚೆ ಹೋಗುವ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಕೂಡ ಇದರಲ್ಲಿ ಬರುತ್ತದೆ. ಇದೆಲ್ಲ ಖರ್ಚು ಅಲ್ಲದೆ ನಮಗೆ ನಮ್ಮ ಕ್ಷೇಮನಿಧಿಯನ್ನು ನಾವು ಹೇಗೆ ಗಟ್ಟಿ ಮಾಡಿಕೊಳ್ಳೋದು, ನಮ್ಮ ಮಾಲಕರು ಕಾರ್ಮಿಕರಿಗೆ ನಾವು ಹೇಗೆ ಮುಂದಕ್ಕೆ ಅವರ ಅಪಘಾತ ಅನಾಹುತದಲ್ಲಿ ಸಹಾಯ ಮಾಡುವ ರೀತಿಯಲ್ಲಿ ನಾವು ಹಣವನ್ನು ಹೇಗೆ ಸಂಗ್ರಹಿಸುವಂತ ಹೇಳಿ ನಾವೊಂದು ಟಾರ್ಗೆಟನ್ನು ಇಟ್ಟಿದ್ದೇವೆ. ಸರಿಸುಮಾರು 10 ಲಕ್ಷ ರೂಪಾಯಿ ಈ ಕಾರ್ಯಕ್ರಮದಿಂದ ಬರಬೇಕು. ಇದು ಕಾರ್ಯಕ್ರಮವು ಒಳ್ಳೆ ರೀತಿಯಲ್ಲಿ ಆಗು ಹೋಗ್ತದೆ. ಇದರಲ್ಲಿ ಸಂಗೀತ ಕಾರ್ಯಕ್ರಮ ಅಲ್ಲದೆ ಮಿಮಿಕ್ರಿ ಕಾರ್ಯಕ್ರಮ, ಡ್ಯಾನ್ಸ್, MC ಎಲ್ಲ ಇರುವ ಕಾರಣ ನಾವು ಈ ಕಾರ್ಯಕ್ರಮವನ್ನು ನಿಮ್ಮ ಮೂಲಕ ಚಂದ ಮಾಡಿಸಿಕೊಡಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಇದರಲ್ಲಿ ನಾವು 3 ರೀತಿಯಿಂದ ನಾವು ಹಣವನ್ನು ಸಂಗ್ರಹಿಸಬಹುದು. ಮೊದಲನೇದಾಗಿ ಮಾಲಕರಾದ ನಾವು ಸರಿಸುಮಾರು 350ಕ್ಕಿಂತ ಮೇಲೆ ಮಾಲಕರಾದ ನಾವು ನಮ್ಮದೇ ಸ್ವಂತ ಇಚ್ಛೆಯಿಂದ ನಾವು ಈ ಕಾರ್ಯಕ್ರಮಕ್ಕೆ ಹಣವನ್ನು ದಾನ ಮಾಡಬಹುದು. ಹೇಗೆಂದರೆ ಹೇಳಿ, ಇದು ನನಗೆ ನಿಮಗೆ ಏನಾದರೆ ಅನಾಹುತ ಆದಲ್ಲಿ ನನಗೇ ಇದರಲ್ಲಿ ಸಹಾಯ ಬರುತ್ತಂತ ಹೇಳಿ ಆ ಒಂದು ಆಲೋಚನೆಯಲ್ಲಿ ಮುಂದೆ ಇಟ್ಟು ನಾವು ಮಾಲಕರಾದ ಒಂದು ಕನಿಷ್ಠ ಅಮೌಂಟ್ ಎಷ್ಟು ಆಗ್ಬೋದು, ನಿಮ್ಮ ಈಗಿನ ಕಾಲದಲ್ಲಿ ಕಷ್ಟ ಆದರೆ ಸಹ ಎಷ್ಟು ಆಗ್ಬೋದು ಆ ಅಮೌಂಟನ್ನು, ಆ ಧನವನ್ನು ನೀವು ಈ ಸಂಘಕ್ಕೆ ಕೊಟ್ಟರೆ, ಈ ಕ್ಷೇಮನಿಧಿ ಕೊಟ್ಟರೆ ಇದು ಮೊದಲನೆಯ ಹೆಜ್ಜೆ ಆಗುತ್ತದೆ. ನನ್ನ ಲೆಕ್ಕದಲ್ಲಿ ಒಂದು 500 ರೂಪಾಯಿ, 1000 ರೂಪಾಯಿ ನೀವು ನಿಮ್ಮ ಸ್ವಂತ ಇಚ್ಛೆಯಿಂದ, ಯಾರಿಗೆ ಹೇಳೋದು ಬೇಡ ಕೇಳೋದು ಬೇಡ, ಸ್ವಂತ ಇಚ್ಛೆಯಿಂದ ಸ್ವಂತ ಮಾಲಕರು, ಈಗ ದಸರಾ ಟೈಮಲ್ಲಿ ಸ್ವಲ್ಪ ಬಿಸ್ನೆಸ್ ಬಂದಿರ್ಬೋದು, ಅದು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆ ಆಗ್ಬೋದು ಅಂತ ಹೇಳಿ ಆಶಿಸುತ್ತಾ ಈ ಪ್ರಥಮದ ಮಾಲಕರ ಪರವಾಗಿ ನೀವು ಹಣವನ್ನು ಸಂಗ್ರಹಿಸಬಹುದು. ಇನ್ನೊಂದು, ನಮ್ಮ ಮಾಲಕರೊಂದಿಗೆ ನಮ್ಮ ಸಂಬಂಧ ಒಳಗೆ ನಮ್ಮ ಕ್ಲೋಸ್, ನಮ್ಮ ಮಿತ್ರರಾದ ನಮ್ಮ ಸರ್ಕಲ್, ನಮ್ಮ ಕುಟುಂಬ, ನಮ್ಮ ಫ್ಯಾಮಿಲಿ, ನಮ್ಮ ಅಣ್ಣ ತಮ್ಮ ಅಜ್ಜ ಅಜ್ಜಿ ಎಲ್ಲ ಅವರುಗಳನ್ನು ಸೇರಿ ಅವರ ಹತ್ರ ಒಂದು ಈ ವಿಷಯ ಹೇಳೋದು, ನೋಡಿ ಇವರೇ ನಮಗೆ ನಮ್ಮ ಮಾಲಕರಿಗೆ ಹಾಗೂ ಮಾಲಕರ ಕಾರ್ಮಿಕರಿಗೆ ಏನಾದರೆ ಅನಾಹುತ ಆದಲ್ಲಿ ಇಂಥ ಕ್ಷೇಮನಿಧಿ ಒಂದು ಉಂಟು, ಅದಕ್ಕೆ ನೀವು ನಿಮ್ಮ ಕೈಯಿಂದ ನಿಮಗೆ ಎಷ್ಟು ಧನ ಸಹಾಯ ಮಾಡ್ಬೋದು ಅದನ್ನು ನೀವು ಮಾಡಬೇಕಂತೇಳಿ. ಅಣ್ಣ ತಮ್ಮಂದಿರು ದಯವಿಟ್ಟು ನೀವು ಹೇಳಬೇಕಾದ್ರೆ ಅವ್ರು ಕೇಳ್ತಾರೆ. ಅವರ ಮುಖಾಂತರ ಒಂದು 500 ರೂಪಾಯಿ, 1000 ರೂಪಾಯಿ ಅವರ ಮುಖಾಂತರ ಬರೋದು. ಸೊ 350 ಜನ ಕೂಡ ಅವರವರ ಮಿತ್ರರಲ್ಲಿ ಅವರವರ ಮಿತ್ರ ಅಂದರೆ ಸರಿಸುಮಾರು ಒಂದು 10-15 ಜನ ಮಿತ್ರ ಇರ್ತಾರೆ. ನಾವು ಅವರೊಟ್ಟಿಗೆ ನಮ್ಮ ಕಷ್ಟ ದುಃಖಗಳನ್ನು ಹೇಳ್ತೇವೆ. ಸಂಜೆ ಹೊತ್ತಿಗೆ ಹೊರಗಡೆ ಹೋಗೋದು, ರಾತ್ರಿ ಹೊತ್ತಿಗೆ ಸ್ವಲ್ಪ ಅವರೊಂದಿಗೆ ಸಮಯ ಕಳೆಯುವುದು ಅದೆಲ್ಲ ಉಂಟು. ಸೊ ಅವರೊಂದಿಗೆ ನಾವು ಕೇಳಿ ಈ ಎರಡನೆಯ ಮುಖಾಂತರ ನಾವು ಹಣವನ್ನು ಸಂಗ್ರಹಿಸಬಹುದು. ಮೊದಲನೇದು ನಾವು ಸ್ವಂತ ಮಾಲಕರಾಗಿ, ಎರಡನೆಯದು ನಮ್ಮ ಮಿತ್ರರು, ನಮ್ಮ ಕುಟುಂಬದವರ ಒಟ್ಟಿಗೆ ಸೇರಿ ನಾವು ಹಣವನ್ನು ಸಂಗ್ರಹಿಸಬಹುದು. ಮೂರನೇದಾಗಿ ನಾವು ನಮ್ಮ ಉದ್ದಿಮೆಯಲ್ಲಿ ನಾವು ಯಾರೊತ್ತಿಗೆ ಒಳ್ಳೆಯಾಗಿದ್ದೇವೆ, ಉದಾಹರಣೆಗೆ ನನಗೆ
ಯೂನಿಯನ್ ಬ್ಯಾಂಕ್ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವರು ನನಗೆ ಕೆಲಸಕ್ಕೆ ಕರೀತಾ ಇರ್ತಾರೆ. ಶಾರ್ಟ್ ಸರ್ಕ್ಯೂಟ್ ಆಯಿತು, ಇಲ್ಲಿ ಟ್ಯೂಬ್ಲೈಟ್ ಹೋಯಿತು, ಇಲ್ಲಿ ಬಲ್ಬ್ ಹೋಯಿತು, ಇಲ್ಲಿ ಸ್ವಲ್ಪ ಸರಿ ಮಾಡಿ ಅಂತ ಹೇಳಿ. ಸೊ ಅಂಥ ನನ್ನ ವೆಂಡರ್ಸ್ಗಳು, ನನ್ನ ಕಾರ್ಮಿಕ, ನನ್ನ ಬಿಸ್ನೆಸ್ನಲ್ಲಿ ಈಗಂತಹ ಪಾರ್ಟ್ನರ್ಸ್ಗಳು, ಇವರೊಂದಿಗೆ ನಾನು ಕೇಳಿ, ಈಗ ದೊಡ್ಡ ದೊಡ್ಡ ಕಂಪನಿ ಆಗಿರ್ಬೋದು, ಈ ಉಳ್ಳಾಲ ವಲಯದಲ್ಲಿ ಮುಡಿಪು ಕ್ಷೇತ್ರದಲ್ಲಿ ಇನ್ಫೋಸಿಸ್ ಆಗಿರ್ಬೋದು, ಅಥವಾ ಉಳ್ಳಾಳದಲ್ಲಿ ಕೆಲವು ದೊಡ್ಡ ದೊಡ್ಡ ಫಿಶರೀಸ್ ಕಂಪನಿಗಳು ಆಗಿರ್ಬೋದು, ನೀವು ಅವ್ರ ಹತ್ರ ಹೋಗಿ ಹೇಳಿ ಈ ಕ್ಷೇಮ ನಿಧಿಗೆ ನೀವು ಹಣವನ್ನು ಸಂಗ್ರಹಿಸಬೇಕಂತ ಎಂದು ಹೇಳಿದರೆ ಅವರು ಇಲ್ಲದೆ ಇದನ್ನು ಕೊಡ್ತಾರೆ. ಇದರಲ್ಲಿ ಮಂಗಳೂರಿನಲ್ಲಿ ಕೆಲವು ಒಳ್ಳೆ ಬ್ಯಾಂಕ್ಗಳು, MCC ಬ್ಯಾಂಕ್ ಅಂತ ಹೇಳಲು ನಾನು ಹೇಳುತ್ತೇನೆ, ಇವರಾಗಲಿ ಅಥವಾ ನಮ್ಮ ಸುಪ್ರೀಂ ಲೈಟಿಂಗ್ಸ್ ಮೂಸನ್ ಅವರಾಗಲಿ, ಇವರು ಕೂಡ ನಮಗೆ ಆಲ್ರೆಡಿ ಧನ ಸಹಾಯ ಕೊಟ್ಟಿದ್ದಾರೆ. ಆದರೆ ಈ ಒಂದು ನಮ್ಮ ಕ್ಷೇಮ ನಿಧಿ ರಸಸಂಜೆಗೆ ಅವರು ಕೂಡ ಧನ ಸಂಗ್ರಹ ಮಾಡಬೇಕಾಗಿ ನಾನು ಹೇಳುತ್ತಾ, ಈ 3 ವಿಧಗಳಲ್ಲಿ ನಾವು ದಯವಿಟ್ಟು ಎಲ್ಲರೂ ಮಾಲಕರು ಕೂಡ ಹಣವನ್ನು ಸಂಗ್ರಹಿಸಿ ನಾಡಿದ್ದು ಈ ಅಕ್ಟೋಬರ್ 29 ತಾರೀಕಿಗೆ ಪುರಭವನದಲ್ಲಿ ನಡೆಯುವಂತಹ ರಸಸಂಜೆಗೆ ತಾವೆಲ್ಲರೂ ಭಾಗವಹಿಸಿ ಇದನ್ನು ಚಂದ ಮಾಡಿಕೊಟ್ಟು ಒಳ್ಳೆ ರೀತಿಯಲ್ಲಿ ಮಾಡುವಾಗೆ ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಿಡುಗಡೆ ಇದೀಗ ನಿಮ್ಮ ಮುಂದೆ. ಬಿಡುಗಡೆಯ ಸಂದರ್ಭದಲ್ಲಿ ಸೇರಿಕೊಳ್ಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಇದೀಗ ದರ ಪಟ್ಟಿಯ ಬಿಡುಗಡೆ ಆಗ್ತಾ ಉಂಟು. ಧ್ವನಿ ಮತ್ತು ಬೆಳಕಿಗೆ ಯಾವ ರೀತಿಯಾಗಿ ದರಗಳು ಆಗ್ತದೆ ನಮೂದಿ ಆಗಿದೆ. ಅದರ ಅಧಿಕೃತ ಬಿಡುಗಡೆ ಇದೀಗ ಗಣ್ಯರಿಂದ ನಡೆದಿದೆ. ವೇದಿಕೆಯಲ್ಲಿ ಇದ್ರೂ ಕೂಡ ಎಲ್ಲರೂ ಮನಸ್ಸಿನಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಾಡಿದ್ದಾರೆ. ನಮ್ಮ ಕೂಡ ಸಾಧಾರಣ 2 ವರ್ಷಗಳಿಂದ ಬಹಳ ಉತ್ಸುಕತೆಯಿಂದ ಈ ಸಂಘವು ತಮ್ಮ ಕಾರ್ಯಚಟುವಟಿಕೆಗಳನ್ನು ತೊಡಗಿಕೊಂಡಿದೆ. ಬಹಳ ಸಂತೋಷ. ಇವರು ಕಳೆದ ಶನಿವಾರ ಒಂದು ಅನಾಥಾಶ್ರಮದ ಸೇವೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದನ್ನು ಕೇಳಿ ನಮಗೆ ತುಂಬ ಸಂತೋಷವಾಯಿತು. ಹಾಗೂ ಇವತ್ತು ಕೂಡ ಇಂದಿನ ವೇದಿಕೆಯಲ್ಲಿ ಇದು ಉದ್ಯಮದ ಒಂದು ಸಂಘಟನೆಯ ಒಂದು ಕಾರ್ಯಕ್ರಮ ಅಲ್ಲ, ಸರ್ವಧರ್ಮದ ಸಮನ್ವಯ ಸಮಿತಿಯ ಸಂಘ ಅಂತ ಹೇಳಿ ನನಗೊಂದು ಭಾಸವಾಯಿತು. ಯಾಕಂದರೆ ಎಲ್ಲ ಧರ್ಮದ ಧರ್ಮಗುರುಗಳನ್ನು ಕರೆದಿದ್ದಾರೆ. ಭಾಳ ಸಂತೋಷ. ಹೀಗೆ ಈ ಎಲ್ಲ ಧರ್ಮದವರು ನಾವು ಇದರೊಂದಿಗೆ ಒಟ್ಟಿಗೆದ್ದು ಈ ನಮ್ಮ ಸಹೋದ್ಯಮಗಳು ಒಟ್ಟಿಗೆ ಇದ್ದೇವೆ. ಅದನ್ನು ಒಗ್ಗಟ್ಟಿನಿಂದ ಈ ನಮ್ಮ ವರ್ಗಕ್ಕೆ ತೋರಿಸಿಕೊಡ್ಬೇಕು. ಇನ್ನೇನೇ ಹೇಳಿದೆಂದರೆ, ನಮ್ಮ ತಾಲೂಕು ಮಟ್ಟದಲ್ಲಿ ಈಗಾಗಲೇ ಕ್ಷೇಮ ನಿಧಿಯನ್ನು ನಾವು ಮಾಡಿದ್ದೇವೆ. ಇದರ ಬಗ್ಗೆ ತಮಗೆ ಈಗಾಗಲೇ ವಿವರವನ್ನು ನಮ್ಮ ಶ್ಯಾಮ್ರವರು ನಿಮಗೆ ನೀಡಿದ್ದಾರೆ. ಈ ಕ್ಷೇಮ ನಿಧಿಗೆ ಪ್ರಪ್ರಥಮವಾಗಿ ನಮ್ಮ ವಾಮಂಜೂರು ವಲಯದವರು ಸಾಧಾರಣ 1 ಲಕ್ಷ ರೂಪಾಯಿಯನ್ನು ಮೊನ್ನೆ ನಮ್ಮ ಕ್ಷೇಮ ನಿಧಿಗೆ ಒಪ್ಪಿಸಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಎಲ್ಲ ವಲಯದವರು ಕೂಡ ಈ ಕ್ಷೇಮ ನಿಧಿಗೆ ಸಹಕಾರವನ್ನು ಕೊಡಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಈ ಮುಂದಕ್ಕೂ ನಮ್ಮ ಈ ಸಂಘಟನೆಯನ್ನು ಉತ್ತಮವಾಗಿ ಬೆಳವಣಿಗೆಗೊಳ್ಳಲಿ ಹಾಗೂ ಇಂಥ ಕಾರ್ಯಕ್ರಮಗಳು ಆಗಿ ನಮ್ಮ ಇದು ಬೆಳವಣಿಗೆ ಸಂಕೇತವನ್ನು ತೋರಿಸಿಕೊಡ್ತದೆ. ಇನ್ನು ಮುಂದಕ್ಕೆ ಉತ್ತಮವಾಗಿ ಬೆಳೆಯಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸಿದ್ದೇನೆ. ಪ್ರಮುಖರಾಗಿ ಇವರನ್ನು ಗುರುತಿಸಿ ನಾವು ಒಂದು ನೆನಪಿನ ಕಾಣಿಕೆ ನೀಡಲಿಕ್ಕೆ ಗೌರವಿಸ್ತೇವೆ. ವಿನ್ಸಿ ಎಲಿಯಾರ್ ಪದವ್, ಡಿಸೋಜಾ ಅರೇಂಜರ್ಸ್ ಇವರು ಬಂದು ನಾವು ನೀಡುವಂಥ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಶೋಕ್ ಕುಮಾರ್ ಇವರು ನೀಡಬೇಕಾಗಿ ವಿನಂತಿ ಮಾಡ್ತಿದ್ದಾರೆ. ವಿನ್ಸಿ ಎಲಿಯಾರ್ ಪದವ್ ಇವರಿಗೆ, ಡಿಸೋಜಾ ಅರೇಂಜರ್ಸ್ ಇದರ ಮಾಲಕರು. ಇವರು ಬಂದು ನೆನಪಿನ ಕಾಣಿಕೆ ಶಾಲನ್ನು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಮಗೆ ಎಲೆಕ್ಟ್ರಿಕಲ್ಸ್ ಬಬ್ಬುಗಟ್ಟೆ ಇವರಿಗೆ ರಾಜಶೇಖರ್ ಶೆಟ್ಟಿ ಕುರ್ತಂಬಗಿರಿ ಇವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಲಾರೆನ್ಸ್ ಡಿಸೋಜಾ, ಜೈಸನ್, ಲೋಬೋ ಎಲೆಕ್ಟ್ರಿಕಲ್ಸ್ ಕಲ್ಲಾಪು ಮಂಗಳೂರು. ಜೈಸನ್ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮ ಜೊತೆ ನಮಗೆ ಸಹಕಾರ ಮಾಡಿದ್ದಾರೆ.
ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. VivLive.com ಮಾಧ್ಯಮದ ನೇರ ಪ್ರಸಾರ VivLive.com ನೇರ ಪ್ರಸಾರ ಆಗ್ತೊಂಡು ಅದರ ಛಾಯಾಗ್ರಾಹಕರು ಬಂದು ನೆನಪಿನ ಕಾಣಿಕೆ ಸ್ವೀಕರಿಸಬೇಕಾಗಿ ಸಹಕಾರವನ್ನು ನೀಡಿದವರಿಗೆ ನಾವು ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದೇವೆ. ರಾನ್ಸನ್ ಮೊಂತೆರೋ, ಕಾಸ್ಮಿಕ್ ಸೌಂಡ್ಸ್ನ ರಾನ್ಸನ್ ಮೊಂತೆರೋ ಇವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಂಗವಾಗಿ ಒಂದು ಸಂಭ್ರಮದ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಪೂರ್ಣ ರೀತಿಯ ಆಶೀರ್ವಾದವನ್ನು ಮಾಡಿದಂಥ ಶ್ರೀ ಮಂಜಪ್ಪ ಕಾರ್ನವರ್, ಪ್ರಧಾನ ಅರ್ಚಕರು, ಚಿರುಮು ಭಗವತಿ ಕ್ಷೇತ್ರ ಉಳ್ಳಾಲ, ಇವರಿಗೆ ನಮ್ಮ ಸಮಿತಿ ಪರವಾಗಿ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ವೇದಿಕೆಗೆ ಆಗಮಿಸಿ ನಿರ್ಗಮಿಸಿದಂಥ ವಂದನೀಯ ಫಾದರ್ ಸುಪ್ರಿಯನ್ ಪಿಂಟೋ, ಈ ಒಂದು ಶುಭಾಶಯ ಸಲ್ಲಿಸಿ ನಿರ್ಗಮಿಸಿದಂಥ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ, ಮುನೀರ್ ಕಾಮಿಲ್ ಸಕಾಪಿ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ UT ಖಾದರ್ ಅವರಿಗೂ ಕೂಡ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಅಶೋಕ್ ಕುಮಾರ್ ಬಿ, ಅಧ್ಯಕ್ಷರು ಧ್ವನಿ ಬೆಳಕು ಮಾಲಕರ ಸಂಘ ಮಂಗಳೂರು ತಾಲೂಕು, ಇವರಿಗೂ ವಂದನೆಗಳು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂಥ ರಾಜಶೇಖರ್ ಶೆಟ್ಟಿ ಕುರ್ತಮ್ಮಿಗರು, ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ನೌಷಾದ್, ನಿರ್ಗಮಿಸಿದಂಥ ನೌಷಾದ್ರವರಿಗೂ, ಹಾಗೆ ವೇದಿಕೆಯಲ್ಲಿರುವಂಥ ಮೂಸಾ ಮಾಲಕರು ಸುಪ್ರೀಂ ಎಲೆಕ್ಟ್ರಿಕ್ಸ್ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಶ್ರೀ ಧನ್ರಾಜ್ ಸಾಯಿ ಜನರೇಟರ್ಸ್ ಪರಂಗಪೇಟೆ ಇವರಿಗೂ ವಂದನೆಗಳು. ಕೆ ನಿತ್ಯಾನಂದ ನಿತ್ಯ ಎಲೆಕ್ಟ್ರಿಕ್ಸ್ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ವೇಣುಕುಮಾರ್ ವಾಮಂಜೂರು ವಲಯದ ಅಧ್ಯಕ್ಷರು, ಹಾಗೆ DJ ಶ್ಯಾಮ್ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಅದು ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿದಂಥ ಪ್ರೇಮ್ ಪ್ರಕಾಶ್ ಡಿಸೋಜರವರಿಗೂ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಜಗದೀಶ್ ರವರಿಗೂ, ಹಾಗೆ ಬೆನೆಕ್ಟ್ ಡಿಸೋಜರವರಿಗೂ ಕೂಡ ವಂದನೆಗಳು ಸಲ್ಲಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿ ಗಣ್ಯರಿಗೂ, ಉಮನಾಥರವರಿಗೂ ಅತಿಥಿ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಷ್ಟು ಹೊತ್ತು ನಮ್ಮ ಜೊತೆ ವೀಕ್ಷಣೆ ಮಾಡಿ ಸಹಕರಿಸಿದ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಧ್ವನಿ ಮತ್ತು ಬೆಳಕು ಮಾಲಕರ ಸಂಘದ ಬೇರೆ ಬೇರೆ ಕ್ಷೇತ್ರದ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ, ಈ ಉಳ್ಳಾಲ ಬೆಳಕು ಮಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ, ಸದಸ್ಯರಿಗೂ, ಮಾಧ್ಯಮದ ಮಿತ್ರರಿಗೂ ವಂದನೆಗಳು ಸಲ್ಲಿಸುತ್ತಾ